ಅಲ್ಲೆಂಥದ್ದು ಅವಲಕ್ಕಿ ಅದು ಆತೆಲ್ಲ ಬೀಳ್ತದೆ. ಲೆಪ್ಪಡ ಲೆಪ್ಪಡ
ನಿನ್ನಯ ಮಹಿಮೆ ಧರಣಿಯನ್ನು
ವಿಘ್ನಾಕವಿ ಹವ್ಯವ ವಿಘ್ನವ್ಯಾಳ ಕುಲಾಭಿಮಾನಗರುಡು ವಿಘ್ನಾಮ ಪಂಚಾನನ ವಿಘ್ನೋ ತುಂಗಗಿರಿ ಪ್ರವೇದನ ಪವಿ ವಿಘ್ನಾದಿ ಕುಂಭೋದ್ಭವ ವಿಘ್ನೌಕ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದವಗೆ ಗಣಪಗೆ ಸರ್ವಸಿದ್ಧಗ ವಂದಿತ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರಗುರು ಪರಶುತ ಶಾಂಕುಶಾಧಾರಿಯೇ ಔಷಧಿ ಭಕ್ತರ ಪೊರೆವ ಬಗೆ ಪುರಗಭೂಷಣನ ಕುಮಾರಗದ ವದನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪತಿಯೇ ನೆನೆಯಿರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮತ ಭೂತ ಗಣನತನ ದೇವರ ದೇವ ಕೃಪಾಕರ
ದೇವರ ದೇವಕರನ ಪವನ ಚಲಿತ ಪುಣ್ಯೋದಯನ ಪಾವತ ವಿಷಯಕ್ಕೆ ಸಿಲುಕತನ ಗೋವಿಂದ ಗಿರಿಜಯವರ ಸುತನ ಸುರ ಮುನಿ ನಮಿತ ಸರ್ವೇಶ್ವರನ ಮುನಿ ನಮಿತ ಸರ್ವೇಶ್ವರನ ಭರಿತ ಸಿರಿಯ ನಿವ ಭವಹರನ ಪರಮಾತ್ಮ ಸುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ನೆನೆಯಿರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದ ಊರ ಗಣನಾಥನ ಗಣಮೂರ್ತಿ ಮದ ಊರ ಗಣನಾಥನ ಸುಂದನ ತಿನ್ನ ತೈ ದಿನ ತೈ ದಿನಕ ಇಂದನ ತಿನ್ನ ತಕ ತಿನ್ನ ತೈ ದಿನಕ ಇಂದನ ತಿನ್ನ ತಕ ತಿನ್ನ ತೈ ದಿನಕ ಸುಂದನ ತಿನ್ನ ತೈ ದಿನ ತೈ ದಿನಕ ಗಜಮುಖನ ನಿನ್ನ ಗಜಮುಖನ ನಿನ್ನ ಪಾದವನಿಗೆ ಮಿತವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತನ ಮೂಷಿಕ ವಾಹನ ಮೋದಕ ಹಸ್ತ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಪಾಲಗಿರಿ ಜಯಲಾಲನೆ ನೆತ್ತಿನ ಪೂಜಾದವನರಿ ಜಯತೀರನೆಯಲ್ಲಿ ಅಂಬಾ ಸುತ ದೇವಾ
ಸುತ ದೇವ ವಿಶ್ವ ಕುಟುಂಬಿಯದ ಭಾವ ನಂಬಿದ ಕಡಂಬವ ಪೊರೆವತಿ ಅಂಬ ಕಡುದನ ಕಂಬದ ಭೂಷಿತ ಪಾಲಿಸು ಕದವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಸುಂದರ ದಿನ ತೈ ದಿನ್ನತ ಸುಂದರ ದಿನ ತೈ ದಿನ್ನತ ದಿನ ತೈ ದಿನ್ನತ ಸುಂದರ ದಿನ ತೈ ದಿನ್ನತ ಸುಂದರ ದಿನ್ನತ ತೈ ದಿನತ ಸಾದಿನತ ತೈ ದಿನತ ತೈ ದಿನತ ತೈ ದತ್ತ ಒಂದೇ ದೇವರ ದೇವ
ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಫಲಗುಂಡು ಭಕ್ತಿಯೊಳು ಅಂಬಿಕಾ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುಲಿಗಾತ್ಮನಿಗೆ ಕೈ ಮುಗಿದು ಅಂಬುಜಾತನ ವಾಣಿಯ ಪಾದಾಮುಲಗೆ ಬಡವಡುತ್ತ ವರ್ಣಿತ ಕಥಾಮೃತವ
ಬೆಂಗಾವತಿಗೆ ಯಾರೆಂದು ಕೇಳಿದ್ದೀರಿ? ಧರ್ಮರಾಯನ ಕೊಂದಿದ್ದೇನೆ. ಆತನು ನಡೆಸುವಂತಹ ಅಶ್ವಮೇಧದ ಬೆಂಗಾವಲೆಯಾಗಿ ಬಂದವನು ಯಾರೆಂದು ಕೇಳಿ. ಅರ್ಜುನ ಕೊಂದಿದ್ದೇನೆ. ನಾನೇ ಸರಿ, ನಾನೇ ಸರಿ. ಬಂದ ಅನೇಕವಿದೆ, ಯಾರಲ್ಲಿ? ಯಜಮಾನ್ರ ಹತ್ರ ಹೋಗಿ ಸ್ವಲ್ಪ ಮಾತಾಡಿ ಬರ್ತೇನೆ ಅಂತ ಆಯ್ತಾ? 10 ನಿಮಿಷ ಮಾತಾಡ್ಬೇಡ, ಹೆಚ್ಚಿಗೆ ಮಾತಾಡ್ಬೇಡ, ನನಗೆ ಉದ್ವೇಗ ಆಗುತ್ತೆ. ಹಾಗೆ ಬಂದಿದ್ದೇನೆ. ಪ್ರತಿ ನಮಸ್ಕಾರ. ಇದ್ರೆ ಹಾ, ಕುದುರೆ ಬೆಂಗಾವಲಿಗಾಗಿ ಬಂದವ. ಕುದುರೆಯ ಬೆಂಗಾವಲಿಗಾಗಿ ಬಂದವರು. ಹೌದು. ನಿನ್ನನ್ನೇ ಎದುರು ನೋಡುತ್ತಾ ಇದ್ದೆ. ಯಾಕೆ ರಾಯರೆ? ವಿಚಾರಣೆ ಮಾಡುವ ಎನ್ನುವುದಾಗಿ. ಹೌದು, ವಿಚಾರ ಮಾಡಿರಾಯ್ರೆ. ನೀನು ಮಾಡಿರಾಯ್ರೆ. ಹೇಗಿದೆ ನಮ್ಮ ಕುದುರೆ? ಕುದುರೆ ಅಲ್ಲಿಂಟು, ನಾನಿಲ್ಲಿಂಟು. ಅದೇನು ನೀನು ಇಲ್ಲಿ? ನಾನಿಲ್ಲಿ, ಹಾ. ಕುದುರೆಯಲ್ಲಿ. ಕುದುರೆ ಜೊತೆಯಲ್ಲಿ ಇರುವವನು ನೀನು. ಹೌದೌದು. ಕುದುರೆಯ ಬಗ್ಗೆ ಹಾ. ಆರೋಗ್ಯವನ್ನೆಲ್ಲ ವಿಚಾರಿಸ್ತಾ ಇದ್ದೀಯ ತಾನೆ? ಆರೋಗ್ಯನ ಸರಿ ಉಂಟು ರಾಯರೆ. ಹಾ. ಸರಿಯಾಗಿ ಉಂಟು. ಯಾವುದೇ ರೀತಿಯಲ್ಲಿ ಕಡಿಮೆ ಆಗಬಾರದು. ಏನು ಕಡಿಮೆ ಆಗಿದೆ? ನನ್ನ ಆರೋಗ್ಯವೇ ಕಡಿಮೆ ಆಗಿದೆ ಅದರ ಲೆಕ್ಕದಲ್ಲಿ. ಅದರ ಬಗ್ಗೆ ಚಿಂತಿಸಬೇಡ. ಚಿಂತಿಸಿ ಇಲ್ಲ. ನಮ್ಮಲ್ಲಿದ್ದಾರೆ ವೈದ್ಯರು. ಹೌದೌದು. ಕುದುರೆ ಬಗ್ಗೆ ನೀನು ಆರೈಕೆಯನ್ನು ಮಾಡಬೇಕು. ಹೌದೌದು. ನೀವು ಹೇಳ್ತೀರಲ್ವಾ, ಹಾ. ಚೆನ್ನಾಗಿ ಸ್ನಾನ ಮಾಡಿಸಬೇಕಂತ. ಹಾ, ಮಾಡಿಸಿದ್ದೀಯಾ? ಚೆನ್ನಾಗಿ ಸ್ನಾನ ಮಾಡಿಸಿದ್ದೇನೆ. ಹೇಗೆ ಮಾಡಿಸಿದ್ದಿ? ತಣ್ಣೀರಿನಲ್ಲಿ ಮೀಸಿ ಪನ್ನೀರು ಪೂಸಿ ಬಿಟ್ಟಿದ್ದೇನೆ. ಅದ್ಯಾಕೆ? ತಣ್ಣೀರಲ್ಲಿ ಮೈಯಲ್ಲಿದ್ದ ಕೊಳೆ ಹೋಗ್ತದಲ್ವಾ, ಹಾ. ನಂತರ ಪನ್ನೀರು ಪೂಸಿ ಬಿಟ್ಟರೆ ಪರಿಮಳ ಬರ್ತದೆ. ಹಾಗೆ ಅದು ಕೂಡ. ಮತ್ತೆ 1 ವಾರ ಕಡ್ದು ಸ್ನಾನ ಮಾಡಿದ್ರೆ ಸಾಕಾಗ್ತದೆ. ಆಹಾ, ಹಾಗೆ ಬೇಡ. ಪನ್ನೀರಿನಲ್ಲೇ ಸ್ನಾನವನ್ನು ಮಾಡಿಸಬೇಕು. ಇದು ನಾಳೆಯಿಂದ ಮತ್ತೆ ಬದಲಾವಣೆ ಮಾಡುದು. ಹಾ. ಅದನ್ನ ಪನ್ನೀರಿನಲ್ಲೇ ಮುಳುಗಿಸ್ತಾ ಮುಳುಗಿಸಿ ಅಲ್ಲ, ಮುಳುಗಿಸಿ ತೆಗೆಯುದು. ಸ್ನಾನ ಮಾಡಿಸಬೇಕು. ಹೌದೌದು. ದೂತ, ಆಹಾರವ ಕುದುರೆಯನ್ನು ಕಾಣುವ ಬಡಕಲಾಗಿದೆ. ಒಳಗಿಂದಲ್ಲ, ಇಂತಿಂದು ಬಹಳಷ್ಟು ಸಮಯದಿಂದ ಕಾಯ್ತಾ ಉಂಟು. ಬಡಕಲಾಗಿದೆ, ಅದೇ ಟೆನ್ಷನ್ ಅಂತೆ. ಕ್ಷೀಣಿಸಿದೆ. ಅದು ಕ್ಷೀಣ ಸರಿಯಾಗಿ ಕೊಟ್ಟಿದೆ. ಏನು ಕೊಡುವುದಿಲ್ವಾ ನೀನು? ಸರಿಯಾಗಿ 6 ಸೇರು ಕಟ್ಲೆ, ಹಾ. 3 ಸೇರು ಉರುಳಿ, ಹಾ. ಚೆನ್ನಾಗಿ ಬೇಯಿಸಿ ಬೇಯಿಸಿ, ಕಾಯಿಸಿ ಹಾ. ಬಿಸಿ ಮಾಡಿ, ಹಾ. ಅದನ್ನೆಲ್ಲ ಇದು ಮಾಡಿ, ಅದಕ್ಕೆಲ್ಲ ಇದು ಮಾಡಿ, ಹಾ. ನಾನು ಒಗ್ಗರಣೆಲ್ಲ ಹಾಕಿ, ಹಾ. ಇದು ನಾನು ಅದು ಕೊಟ್ಟು ಇದು ಕೊಟ್ಟು ನೀರು ಅದಕ್ಕೆ ಕೊಟ್ಟು ನಾನು ಸಾಲದಿಂದ ಬಿಟ್ಟೆ. ಯಾರು ಹೇಳಿದ್ರು ನೀರು ಕೊಡಲಿಕ್ಕೆ? ಅದಕ್ಕೆ ನೀರು ಕೊಡ್ಲಿಕ್ಕೆ ನಮ್ಮ ಅಜ್ಜಿ ಹೇಳಿದ್ರು. ಏನ್ ಹೇಳಿದ್ರು? ನೀರಿನಲ್ಲಿ ಸಾರ ಉಂಟು ಅಂತ ಹೇಳಿದ್ರು. ಸಾರ ಜನಕ ಉಂಟು ಅಂತ. ಆಗಲ್ವ? ವಾ. ಕಾಡಿನಲ್ಲಿರುವಂತಹ ಸಾರ ಆ ನೀರಿನಲ್ಲಿ ಇರುತ್ತದೆ ಎಂಬುದು. ನೀರಿನಲ್ಲಿ ಉಂಟು ಅಂತ. ಹಾಗಾಗಿ ಅಜ್ಜಿ 3 ದಿವಸಕ್ಕೆ ಮೇಲೆ ಹೋಗಿದ್ದಾರೆ ಹಾಗೆ ಹೇಳಿದ ಅಜ್ಜಿಯ ಸಾರ ಕುಡುದು. ವಾ. ಹಾಗಾಗಿ ಕೂಡದು. ಇಲ್ಲ ಇಲ್ಲ, ಇನ್ನು ಮುಂದೆ ಕಡಲೆ ಹುರುಳಿ ಕಡಲೆ ಉಳ್ಳಿ ಅಡಿಕೆ ಕೊಡುದು. ಸಾರ ನೀರು ಸಾರ ನಾನು ಕುಡಿಯುದು. ನಿನಗಾದ್ರೂ ಆಗಲಿ. ಆಗಲಿ. ಏನಿದು ಕಾಣುತ್ತಾ ಇದ್ದೇನೆ? ಕುದುರೆ ಮೇಲೆ ಅಷ್ಟೆಲ್ಲ ಆಭರಣವನ್ನು ಹಾಕಿ ನಾವು ಹೊರಟು ಬಂದವರು. ಅದು ಹೊರಡುವಾಗ ಶೃಂಗಾರ ಮಾಡಿ ಬಿಟ್ಟದ್ದಲ್ವಾ? ಈಗ ಒಂದು ಆಭರಣವು ಕಾಣುತ್ತೇವೆ. ಒಂದು ಆಭರಣ ಇಲ್ಲ. ಹಾ. ಎಲ್ಲಿ ಹೋಯ್ತು? ನಾನು ಮನೆಗೆ ಹೋಗುದೇ ಬಾರಿ ಕಷ್ಟದಲ್ಲಿ. ಹಾ. ಈಗ ಅಂಟುಕೊಂಡು ಹೋಗ್ಲಿಕ್ಕೆ ಉಂಟಾ? ಅಲ್ಲ, ಈ ಸಲದ ತಿರುಗಾಟ ಅಲ್ಲದೆ ನಿನ್ನನ್ನು ಬಿಡುವುದಿಲ್ಲ. ಇಲ್ಲ ರಾಯರೆ. ಹಾ. ಕುದುರೆ ಕೆಳಗೆ ಗಂಟು ನೋಡಿ ಮುಂದೆ. ಗಂಟು ಒಂದು ಕೆಳಗೆ ಗಂಟು ಮುಂದೆ. ಹೌದು. ಅದ್ಯಾಕೋ? ಅದು ಅಂದ್ರೆ ನಮ್ಮ ಕುದುರೆ ಉಂಟಲ್ಲ, ಹಾ. ಕಾಡು ಮೇಡು ಊರು ಕೇಳಿ ತಿರುಗಾಡುದಲ್ಲ, ಹಾ. ಕಾಕರನ್ನು ನಂಬಲಿಕ್ಕೆ ಹಾಕಿಲ್ಲ. ಕಳ್ಳರು ಕಾಕರು ಕಳ್ಳರ. ಹೌದು, ಕಾಕರ ಅಂದ್ರೆ ಏನು? ಕಾಕರು ಅಷ್ಟು ಹೊತ್ತಿಗೆ ಬರ್ತಾರೆ ಅಂತ ಹೇಳಿಗಿದ್ದೇನೆ. ಹಾ. ಅದಕ್ಕೆ ಬೇಕಾಗಿ ಹಾ. ಊರು ಬರುವ ಶೃಂಗಾರ ಮಾಡುದು, ಹಾ. ಕಾಡು ಬರುವ ಕಟ್ಟಿಡುದು. ಊರು ಬರುವಾಗ ಶೃಂಗಾರ ಮಾಡುದು. ಹೌದು. ಅದರಲ್ಲೇ ಇದೆ. ಅದರಲ್ಲೇ ಉಂಟು. ತೊಂದರೆ ಇಲ್ಲ. ಹೌದು. ಮತ್ತೆ ವಾ. ಈಗ ನಾವು ನಾನಾ ದೇಶವನ್ನು ಸಂಚರಿಸುವುದು. ಹೌದೌದು. ಅಲ್ಲಿಯ ರೀತಿ ಕ್ರಮ ಎಲ್ಲ ಕುದುರೆಗೆ ಗೊತ್ತಿರ್ಬೇಕು. ಕುದುರೆ ಗೊತ್ತುಂಟು. ಹಾ. ಅದಕ್ಕೆ ಕೆಲವು ಭಾಷೆ ಕಲಿಸಿದೆ. ನಿನಗೆ ಗೊತ್ತುಂಟು? ನನಗೆ ಅದೊಂದು ಹೆಚ್ಚಿಗೆ ಉಂಟು ಭಾಷೆ. ಅದೇ ಒಳ್ಳೇದಾಯ್ತು. ಹೌದು. ಏನೆಲ್ಲ ಕಲಿಸಿದ್ದೀವಿ? ಕೆಲವೆಲ್ಲ ಭಾಷೆ ಕಲಿಸಿದ್ದೇನೆ. ಹಾ. ಕುದುರೆ ಅಲ್ಲಿರಬೇಕು, ನಾನು ಇಲ್ಲಿರಬೇಕು. ಹಾ. ಕುದುರೆ ಅಲ್ಲಿರಬೇಕು, ಹಾ. ನಾನು ಇಲ್ಲಿರಬೇಕು. ಬೇಕು ಅಲ್ಲ, ಬೇಕು ಬೇಕು. ಬೇಕು. ಹಾ. ಹಾಗಾಗಿ ಇಲ್ಲಿಂದ ಪ್ರಾರಂಭ ಮಾಡುವ. ಒಂದೊಂದೇ. ಹೌದು. ಹಾ. ಕುದುರೆ ಕುದುರೆ ಅಂತ ಕರೆದ್ರೆ ಆಗ್ತದ? ಕುದುರೆ ಅಂತಲ್ಲ. ಅದಕ್ಕೆ ಗೊತ್ತಿರ್ಲಿಕ್ಕೆ. ಹಾ, ಅದಕ್ಕೆ ಹೆಸರಿಟ್ಟಿದೆ. ಲಕ್ಷ್ಮಿ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ನಡ್ಕೊಂಡೇ ಹಿಂದೆ ಹೋಗು, ನಡ್ಕೊಂಡೇ ಹಿಂದೆ ಹೋಗು, ನಡ್ಕೊಂಡೇ ಹಿಂದೆ ಹೋಗು. ಅಲ್ಲ, ನಡ್ಕೊಂಡೇ ಹಿಂದೆ ಹೋಗು. ಆಗಲಿ. ಕನ್ನಡ ಭಾಷೆ. ಕನ್ನಡ ಭಾಷೆ. ಆಯ್ತು. ಹಾ. ಲಕ್ಷ್ಮಿ, ತುಂಬು ಬಲ, ಬಣ್ಣ ಸೇರಿ ಈ ಬಲ್ಲ ಸೇರು ಅಂದ್ರೆ ಅದೊಂದು ಅಳತೆ ಮಾಪನಲ್ಲ. ಅಳತೆ ಅಲ್ಲ, ಹಾ. ಅಳತೆ ಅಲ್ಲ, ಅದು ತವಳ ದೇಶದ ಭಾಷೆ. ದುಂಬು ಬಲ್ಲ ಅಂತ ಮುಂದುವರುದು. ಮುಂದೆ ಬಾ ಅಂತ. ನಡ್ಕೊಂಡೆ ಗಿಡ ಸೇರು. ಹಾಗೆ ಹಿಂದೆ ಹೋಗು. ಹಾ. ಹೌದು. ತವಳವ ಭಾಷೆ. ತವಳ ಭಾಷೆ. ಆಗಲಿ. लक्ष्मी लक्ष्मी अंदर आओ अंदर आओ अंदर आओ पीछे जाओ पीछे जाओ पीछे जाओ ಏನಿಲ್ಲ ಸೂಚನೆ ಕೊಟ್ಟದ್ದು ಮಾತ್ರ. ನೀನು ಸೂಚನೆ ಕೊಡುವ ಅದಕ್ಕೆ ಹೇಳುದೇ. ಇದು ಕುದುರೆಗೂ ನನಗೂ ಒಂದು ಭಾಷೆ ಗೊತ್ತು. ನಿನಗೆ ಮಾತ್ರ. ಹೌದು. ಯಾವುದು? ಮಲಬಾರ್
ಮಲಬಾರದವರದ್ದು ಆ ಭಾಷೆ ಗೊತ್ತುಂಟು. ಮಲಬಾರದ ಭಾಷೆ ಗೊತ್ತಿಲ್ಲ. ಮಲಬಾರದ್ದು ನನಗೆ ಆಗುದಿಲ್ಲ ಇಲ್ಲಿ ಕೆಲವು ಸಲ. ಅದಕ್ಕೆ ಬೇಕಾಗಿ ಲಕ್ಷ್ಮಿ ಕುಚು 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 ಇದು ಯಾವ ಭಾಷೆ? ಚತುರ್ವಾಸ್ತಕ್ಕೆ ಹೋಗುವಾಗ ಈ ಭಾಷೆ ಉಪಯೋಗ ಆಗ್ತದೆ. ಇದು ನಮಗೂ ಗೊತ್ತಾಗುವುದು. ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಕುದುರೆ ಹಿಂದೆ ಬಂದು ಹಾ. ಮುಂದೆ ಹಾರ್ಲಿಕ್ಕೆ ಕೋಟೆ ಗೊತ್ತಲ್ಲ ಹಾರಬೇಕಲ್ಲ, ಹಾ. ಅದಕ್ಕೆ ಗಾಳಿದು ಗೊತ್ತಲ್ಲ. ಕುದುರೆ ಯಾವತ್ತು ಮುಂದೆ ಹೋಗಬೇಕು, ಮುಂದೆ ಹೋಗ್ಬೇಕು. ಹೌದು, ಹಿಂದೆ ಯಾಕೆ? ಹಿಂದೆ ಹೋಗಿ ಮುಂದೆ ಹಾರ್ಲಿಕ್ಕೆ ಆಗ್ತದೆ. ಮುಂದೆ ಹಾರುವುದಕ್ಕೆ ಹಿಂದೆ ಬರಬೇಕು. ಕೋಟೆ ಗೊತ್ತಲ್ಲ ಹಾರಬೇಕಲ್ಲ, ಹಾ, ಹಾ, ಹಾ. ಅಷ್ಟೆಲ್ಲ ಕಲಿಸಿಕೊಟ್ಟಿದ್ದೇನೆ ಇವತ್ತಿನ ಮಟ್ಟಿಗೆ. ನಾಳೆ ಬೇಕಾದ್ರೆ ಬೇರೆ ಪ್ರಾರಂಭ ಹೌದು ಎಲ್ಲವೋ ಆಗಲೇ ತಿಳಿಸಿದಂತೆ ಹೌದು. ಕುದುರೆಗೆ ಬೇಕಾದಂತಹ ಸ್ನಾನ, ಹೌದು. ಆಭರಣ ಆಭರಣ. ಎಲ್ಲ ಮೊದಲಿನ ರೀತಿಯಲ್ಲಿ ಆಗಬೇಕು. ಆಹಾರ ಹಾ. ಎಲ್ಲವನ್ನು ಸಿದ್ಧತೆ ಮಾಡ್ತಾ ಇದ್ದೆ. ಕುದುರೆ ಕಾವಲಿಗೆ ಮಾಡ್ತಾ ಇದ್ದಾನೆ. ಪ್ರದ್ಯುಮ್ನ, ಋಷಿಕೇತ, ಎಲ್ಲರೂ ಸರಿಯಾಗಿ ಕಿವಿಗೊಟ್ಟು ಕೇಳಲೇಬೇಕು. ಅಖಂಡ ಚಂದ್ರವಂಶದಲ್ಲಿ 100 ಮಂದಿ ಕೌರವರು, 5 ಮಂದಿ ಪಾಂಡವರಾದಂತಹ ನಮ್ಮ ಜನನವಾಯಿತು. ಎಳವೆಯಲ್ಲಿ ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇದ್ದವರು ಕಾಲಕ್ರಮೇಣ ವಿಧಿಯ ನಿರ್ಣಯ ಎಂಬಂತೆ ದಾಯಾದ್ಯ ಮತ್ಸರ, ಚಿಕ್ಕ ತಂದೆ ದೊಡ್ಡ ತಂದೆ ಮಕ್ಕಳು ಎಂಬುದಾಗಿ ಅವರಲ್ಲಿಯೂ ನಮ್ಮಲ್ಲಿಯೂ ದಾಯಾದ್ಯ ಮತ್ಸರದಿಂದಾಗಿ ಪರಸ್ಪರ ವಿರೋಧಿಗಳೆನಿಸಿದ್ದೆವು. ಏನು ಮಾಡೋಣ? ಗುರುಗಳಾದಂತಹ ಭೀಷ್ಮಾಚಾರ್ಯ, ಕೃಪಾಚಾರ್ಯ ಇವರೆಲ್ಲರೂ ಕೂಡ ನಾವೆಲ್ಲರೂ ಒಂದೇ ಇರಬೇಕು ಎಂಬುದಾಗಿ ನಮಗೆ ಕಲಿಸಿದಂತಹ ದ್ರೋಣಾಚಾರ್ಯರು ಕೂಡ ಒಬ್ಬರೇ ಆಗಿದ್ದರು. ಆದ್ರೆ ಏನು ಮಾಡೋಣ? ಕಲಿತಂತಹ ವಿದ್ಯೆ ನಮ್ಮೊಳಗೆ ಪ್ರಯೋಗ ಮಾಡಲ್ಪಟ್ಟಿತು. ಪರಿಣಾಮ ನಾವು ಕೇಳಿದಂತಹ 5 ಗ್ರಾಮವನ್ನು ಕೌರವ ನಮಗೆ ಕೊಡದೇ ಹೋದ. ಗ್ರಾಮವೇನು, ಸೂಜಿಯ ಮನೆ ಇರುವುದಕ್ಕೂ ಕೂಡ ಸ್ಥಳವನ್ನು ನಾನು ಕೊಡಲಾರೆ ಎಂಬುದಾಗಿ ಕೃಷ್ಣಸ್ವಾಮಿಯಲ್ಲಿ ಹೇಳಿದವರು. ದೇವರ ಅನುಗ್ರಹ ನಮ್ಮ ಮೇಲಿದೆ ಎಂಬುದಕ್ಕೆ ಕೃಷ್ಣಸ್ವಾಮಿ ನಮ್ಮ ಜೊತೆಯಲ್ಲಿ ಯಾವತ್ತೂ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ನಡೆಯಲ್ಪಟ್ಟಿತ್ತು ಕುರುಕ್ಷೇತ್ರ ಸಂಗ್ರಾಮ.
18 ದಿನಗಳ ಕಾಲ ದೀರ್ಘವಾಗಿ ನಡೆದಂತಹ ಸಂಗ್ರಾಮದಲ್ಲಿ ಕೌರವಾದಿಗಳೆಲ್ಲರೂ ಅಡಿಸಿ ನಮ್ಮ ಪಾಲಿಗೆ ಜಯವು ಲಭಿಸಿತು. ನಾನು ನನ್ನ ಅಣ್ಣನೂ ಕೂಡ ಮಾಡಿದಂತಹ ಪರಾಕ್ರಮವನ್ನು ಇನ್ನೂ ಕೂಡ ಯಾರು ಮರೆಯಲಿಲ್ಲ. ಹಾಗಾಗಿ ಕೌರವರು ಅಳಿದ ನಂತರ ಹಸ್ತಿನಾವತಿಯ ಸಿಂಹಾಸನವನ್ನು ಏರಿದರು ನನ್ನಣ್ಣ ಧರ್ಮರಾಯ. ನಾವೇನು ಸಂತೋಷದಲ್ಲಿ ಇರುತ್ತೇವೆ ಅಂತ ಭಾವಿಸಿದ್ದೆವು. ಆದ್ರೆ ಏನು ಮಾಡೋಣ, ತಣ್ಣೀರನ್ನಾದರೂ ತಣಿಸಿ ಕುಡಿಯುವಂತಹ ಸ್ವಭಾವ ನಮ್ಮಣ್ಣನಿಗೆ. ಬಹಳ ಧರ್ಮಿಷ್ಠನವನು. ಅವನಲ್ಲಿ ಒಂದು ಚಿಂತೆ ಕಾಡಿತ್ತು. ಏನು ಗೊತ್ತೇ, ನಾವೆಲ್ಲರೂ ಕೊಂದದ್ದು ಯಾರನ್ನು? ನಮ್ಮ ಬಂಧುಗಳನ್ನು. ಬಂಧು ಹತ್ಯೆ ದೋಷ ನಮಗೆ ಪಾಲಿಗೆ ಬರುವುದೇ ಎಂಬುದಾಗಿ ಶಂಕೆ ಆತನಿಗೆ ಮೂಡಿತು. ಆದುದರಿಂದ ಚಿಂತೆಯಲ್ಲಿ ಆತ ಇರುವಂತಹ ಸಂದರ್ಭದಲ್ಲಿ ವೇದವ್ಯಾಸರ ಆಗಮನ. ಚಿಂತೆಗೆ ಕಾರಣವೇನು ಅಂತ ಕೇಳಿದರು. ಬಂಧು ಹತ್ಯೆ ಶಂಕೆ ಇದೆ ಎಂಬುದಾಗಿ ಹೇಳಿದಾಗ ಆ ರೀತಿಯಲ್ಲಿ ಚಿಂತೆ ಮಾಡುವುದು ಸರಿಯಲ್ಲ. ಯಾವ ರೀತಿ ತಮ್ಮ ಪಾಪವನ್ನು ಕಳೆಯುವಂತಹ ಗಂಗೆ ಮುಗಿಸಿದಂತಹ ಪಾದ ಆ ಮಹಾವಿಷ್ಣುವೇ ಕೃಷ್ಣನಾಗಿ ನಮ್ಮ ಜೊತೆಯಲ್ಲಿ ಇರುವಾಗ ಕೃಷ್ಣನ ನಿರ್ದೇಶನದಲ್ಲೇ ನಾವೆಲ್ಲವನ್ನು ಮಾಡಿಕೊಂಡು ಬರುತ್ತೇವೆ. ಆದ್ದರಿಂದ ಇದಕ್ಕೆ ದೋಷ ಇಲ್ಲ ಅಂತ ಹೇಳಿದರು. ಆದರೂ ಒಂದು ದೋಷ ಇದೆಂತ ಶಂಕೆ ಮೂಡಿಯುವುದಾದರೆ ಅಶ್ವಮೇಧ ಅಧ್ವರವನ್ನು ಮಾಡು ಅಂತ ಹೇಳಿದರು. ಅದೇ ರೀತಿಯಲ್ಲಿ ಕೂಡ ಸಲಕ್ಷಣವಾದಂತಹ ತುರಗವನ್ನು ಯೌವನಾಶ್ವದಿಂದ ನಾವು ಧರಿಸಿಕೊಂಡೆವು. ಮಾತ್ರವಲ್ಲ, ತುರಗವೇನು ಸಿದ್ಧವಾಗಿದೆ, ಸೇನೆಯೇನು ಸಿದ್ಧವಾಗಿದೆ, ಹೊರಡುವುದು ಯಾರು ಅಂತ ಕೇಳಿಸಿದ. ಬರುವುದು ಎಂಬುದಾಗಿ ಆಲೋಚನೆ ಮಾಡಿದಾಗ ಎಲ್ಲರೂ ಹೇಳಿದಂತಹ ಒಂದೇ ಒಂದು ಮಾತು, ವಿಲೋಕ ವಿಜಯಾದಂತಹ ಪಾರ್ಥನೋರ್ವನೇ ಇದಕ್ಕೆ ಸರಿಯಾದ ವ್ಯಕ್ತಿ ಎಂಬುದಾಗಿ. ಹಾಗಾಗಿ ನಮ್ಮ ದೇವರ ಬಂಧು ಮಿತ್ರರ ಎಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಸೇನೆಯೂ ಸಿದ್ಧವಾಗಿದೆ. ನಮ್ಮವರೇ, ನಾವು ಈ ರೀತಿಯಾಗಿ ಮುಂದುವರಿದು ಅನೇಕ ಸಮಯಗಳು ಕಳೆಯುತ್ತಾ ಇವೆ. ಹಾಗಾಗಿ ತುರಗೆ ಯಾವ ರೀತಿಯಲ್ಲಿ ಮುಂದೆ ಹೋಗುತ್ತಿದೆಯೋ ಅದೇ ರೀತಿ ನಮ್ಮ ಸೇನೆ ಪರಮೇಶ್ವರನ ಗಣ ಯಾವ ರೀತಿಯಲ್ಲಿ ಹೊರಡು ಬರುತ್ತಿದೆಯೋ ಅದೇ ರೀತಿ ನಮ್ಮದಾದಂತಹ ಸೇನೆ ಹೊರಟು ಬರುತ್ತಾ ಇದೆ. ಕಾಲ ಬಾಳೆದಂತೆ ಕಮಟ ನದಿ ಬಿರಿಯುವಂತೆ ಕಮಟ ಆದಿಪೂರ್ವ ಆತನ ಎದೆ ಭೂಮಿ
ಅಗ್ನಿಯನ್ನು ಹೊತ್ತಿರುವಂತಹ ಆದಿಕೂರ್ಮನಿಗೂ ಎದೆ ಬಿರಿಯುವಂತೆ ನಮ್ಮ ಸೇನೆ ನಡೀತಾ ಬರುತ್ತಾ ಇದೆ. ಹಾಗಾಗಿ ಇದುವೇ ಸಂಭ್ರಮದಲ್ಲಿ ವೆಂಕಟನ ದಿಕ್ಕಿಗಾಗಿ ಹೋಗುತ್ತಾ ಇದೆ. ಮುಂದುವರಿಯೋಣ. ಕಾಮಿನಿಯನ್ನು ಕೆಳರಿದಿ ಬಲ ತಗಿತ ನಡೆತಂದು ಆಮರಾಳತ್ವಜನ ಪುರಕೆಯೇ ಭೀಮನನು ಜನು ಬಾಳ ಹೊರಬಾಗಿಯಲ್ಲಿ ನಿಲ್ಲಿಸಿ ಶ್ಯಾಮಗೆ ತನ್ನಡನೆ ಬೆಳಗುಂಡ ಹೊರಟು ಬಂದಂತಹ ನಮ್ಮ ಸೇನೆ ನೀಲಧ್ವಜನ ಪುರವನ್ನು ಸೇರಿತು. ಕಟ್ಟಿದಂತಹ ವೀರಪ್ರವೀರನನ್ನು ನಾವು ಸೋಲಿಸಿ ಆತನನ್ನು ನಮ್ಮೊಳಗೆ ಸೇರಿಸಿಕೊಂಡಿದ್ದೇವೆ. ವೀರರೇ, ಸೇನೆ ಮುಂದೆ ಮುಂದೆ ಬರುತ್ತಾ ವಿಶೇಷವಾದಂತಹ ಈ ನಗರಿಯನ್ನು ಸೇರಿದೆ. ನಾವು ಈ ನಗರವನ್ನು ತಿಳಿದವರಲ್ಲ. ನೀವು ಯಾರಾದರೂ ತಿಳಿದರೆ ಈ ಪುರ ಯಾವುದು, ಇಲ್ಲಿ ಅರಸನಾರು, ಆತನ ಬಗ್ಗೆ ನರದೇ ಕೇಳು ಈ ರಾಜ್ಯದರತು ಹಂಸರ ಧ್ವಜ ಇಲ್ಲಿಗೆ ಚಂಪಕಾವತಿ ಎಂಬ ಇಲ್ಲಿಯ ಅರಸ ಹಂಸಧ್ವಜ ಬಹಳ ಪರಾಕ್ರಮಿ. ಹೌದೇ? ಮಾತ್ರವಲ್ಲ, ಆತ ಪರಮ ವೈಷ್ಣವ. ಹಂಸಧ್ವಜ ಮಾತ್ರವಲ್ಲ, ಆತ ಪರಾಕ್ರಮಿಯೂ ಹೌದು. ಈತನೊಂದಿಗೆ ಹೋರಾಡಿದಂತಹ ರಾಜರುಗಳೆಲ್ಲ ಆತನೊಂದಿಗೆ ಸೋತು ಕಪ್ಪವನ್ನು ಕೊಟ್ಟಿದ್ದಾರೆ. ಇದೇ ಪರಮಪತಿ ಪ್ರತಿ ಪರಸುಗತೆಗಳು ಜನಿಸಿರುವ ಸುರತ ಸುದರ್ಶನ ಸುಮರ
ಮಕ್ಕಳು ಯಾರು? ಸುರಥ, ಸುಧನ್ವ, ಸುದರ್ಶನ ಮತ್ತು ಸುಮ ಎಂಬಂತಹ 4 ಜನ ಮಕ್ಕಳು. ಅದರಲ್ಲಿ ಸುಧನ್ವ ಎಂಬವನು ಪರಾಕ್ರಮಶಾಲಿ ಭಕ್ತವಲ್ಲ, ಅದನ್ನು ಕೂಡ ವೈಷ್ಣವನ ಭಕ್ತ. ಹೀಗೆ ನಾವು ಕುದುರೆಯನ್ನು ಅಲ್ಲಿ ಬಿಟ್ಟರೆ ಅಥವಾ ನಮ್ಮ ಕುದುರೆ ಆ ಪ್ರದೇಶಕ್ಕೆ ಹೋದರೆ ಸ್ವಲ್ಪ ಆಲೋಚಿಸಬೇಕಾಗುತ್ತದೆ. ನಮ್ಮವರೇ, ಈ ಹಿಂದೆ ಅದೆಷ್ಟೋ ಹಣ ವಿಕ್ರಮಿಗಳಲ್ಲಿ ನಾವು ಕಾದಾಡಿದೆವು, ಗೆಲುವನ್ನು ಸಾಧಿಸಿದವರು ನಾವು. ಹಾಗಿರುವಾಗ ಈತನು ಕಟ್ಟಬಹುದು ಎಂಬುದಾಗಿ ನಿಮ್ಮ ನಿರೀಕ್ಷೆ. ಒಂದು ವೇಳೆ ಆತ ಕಟ್ಟಿದನು ಅಂತಾದರೆ ಯಾವ ರೀತಿ ಅಶ್ವಮೇಧ ಯಾಗದ ತುರಗದ ಬೆಂಗಾವಲಿಗೆ ನಾನೂ ಕೂಡ ನಿನ್ನ ಜೊತೆಯಲ್ಲಿ ಬಂದವನಾಗಿದ್ದೇನೆ. ನಮ್ಮ ತುರಗ ಅದೆಷ್ಟೋ ರಾಜ್ಯವನ್ನು ಮುತ್ತಿದರೂ ಕೂಡ ಕಪ್ಪ ಕಾಣಿಕೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಅವರಲ್ಲಿ ಜಯವನ್ನು ನಾವು ಸಂಪಾದಿಸಿದ್ದೇವೆ. ಖಂಡಿತ ಮುಂದೆ ಇಂಥದ್ದಾಯ್ತು ಅಂತಾದ್ರೆ ಚಿಂತಿಸಬೇಡ. ಶ್ರೀಕೃಷ್ಣನ ದಯದಿಂದ ಜಯವನ್ನು ನಾವು ಸಂಪಾದಿಸಿಕೊಡುತ್ತೇವೆ. ಹಿಂಬಾಲಕರಾಗಿ ನಿಮ್ಮೊಂದಿಗೆ ಬಂದವರು ಅದೆಷ್ಟೋ ಪ್ರದೇಶವನ್ನು ಸೇರಿತು. ಆದರೆ ಅಲ್ಲಿಯ ರಾಜರು ಕಟ್ಟಿದರು, ಅವರನ್ನು ಯುದ್ಧದಲ್ಲಿ ನಾವು ಸೋಲಿಸಿದವರಿದ್ದೇವೆ. ನಗರಕ್ಕೆ ಬಂದು ನಿಂತಿದೆ ಈ ಅರಸ ಕಟ್ಟಿದಂತಾದ್ರೆ ಆ ಕುದುರೆಯನ್ನು ಬಿಡಿಸಿ ಆತನನ್ನು ಯುದ್ಧದಲ್ಲಿ ಸೋಲಿಸಿ ಏನಾದರೂ ನಾವು ಇಲ್ಲಿಗೆ ಬರುತ್ತೇವೆ. ಕೊಡುವ ಒಳ್ಳೆಯ ಶೋಭಾಷ್, ನಿಮ್ಮ ವೀರತ್ವದಲ್ಲಿ ಕಿಂಚಿತ್ತೂ ಸಂಶಯವಿಲ್ಲ. ಆದರೂ ನಾವು ಎಚ್ಚರ ತಪ್ಪಕೂಡದು ಎಂಬುದಾಗಿ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ಆದ್ದರಿಂದ ಧೈರ್ಯವನ್ನು ತಳೆದಿದ್ದೇನೆ. ಈ ತುರುಕವು ಎಲ್ಲಿ ಹೋಗುತ್ತದೆ? ಒಂದು ವೇಳೆ ಕಟ್ಟುವರು ಅಂತ ಆದರೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡೋಣ.
ಜನನಿ ಸೋದರಿ ಅನಯ ಪಾದಿರಗಿ ಐತರನು ನಾಡಿಗೆ ಪ್ರಭಾವತಿ ಜಗದಾರಿ ಶ್ರೀಕೃಷ್ಣ ಪರಮಾತ್ಮ ಕಾಪಾಡು ಸ್ವಾಮಿ ಕಾಪಾಡು. ವಿಶಾಲವಾದಂತಹ ವಿಶ್ವದಲ್ಲಿ ಸುಂದರಾದೇವಿಯ ರಸವಜಲಕರಂತೆ ರಾರಾಜಿಸ್ತಾ ಇದೆ ಈ ಚಂಪಕಾ ನಗರ. ವರ್ತಮಾನ ಕಾಲದಲ್ಲಿ ವೀರ ವೈಷ್ಣವವನ್ನು ನಡೆಸಿಕೊಂಡಂತಹ ಪ್ರಭು ನಮ್ಮಪ್ಪನಾದಂತಹ ನಮ್ಮಪ್ಪ ಅವರ ಆಡಳಿತದಿಂದಾಗಿ ಯಾವುದೇ ರೀತಿಯ ಕೊರತೆ ಬಂದಿಲ್ಲ. ಆದ್ದರಿಂದಲೇ ಯಾವತ್ತೂ ನೋಡಿದರೂ ಕೂಡ ಸದಾ ಶ್ರೀಹರಿಯ ಧ್ಯಾನದಲ್ಲೇ ಕಾಲವನ್ನು ಕಳೆಯುವಂತಹ ಅವನಿಗೆ ಯಾವಾಗ ದರ್ಶನ ಆಗುತ್ತದೋ ಎಂಬ ಬಯಕೆ ಆಗುತ್ತಾ ಇದೆ. ಓಹೋ, ಮಳೆಗಾಗಿ ಆಶ್ರಯಿಸುವಂತಹ ಅದನ್ನೇ ಕಾಯುತ್ತಿರುವಂತಹ ಜಾತಕ ಪಕ್ಷಿಯಂತೆ ನಾವು ಏನನ್ನು ಹರಿ ದರ್ಶನಕ್ಕಾಗಿ ಕಾಯುತ್ತಾ ಇದ್ದೇವೋ ಅದೇ ರೀತಿ ಹಂಸಧ್ವಜ ಮಹಾರಾಜರು ಕೂಡ ನಿರೀಕ್ಷಿಸಿದಂತೆ ಕುಂತಿಸುತನ ಅಶ್ವಮೇಧದ ಕುದುರೆ ತನ್ನಿಂದ ತಾನಾಗಿಯೇ ಇಲ್ಲಿಗೆ ಬಂದಿದೆ. ಹಾಗಾದ್ರೆ ಇದಕ್ಕೆ ಹೇಳುವುದು ಯೋಗ ಎಂಬುದಾಗಿ. ಅದು ತಾನಾಗಿಯೇ ಪ್ರಾಪ್ತವಾಗ್ತದೆ ಎಂದು ತಪ್ಪಾಗಲಿಕ್ಕಿಲ್ಲ. ಎಲ್ಲರ ಮನಸ್ಸಿನಲ್ಲಿಯೂ ಸಂತೋಷವೇ ಉಂಟಾಗಿದೆ. ಹರಿಯ ದರ್ಶನ ಯಾವಾಗ ಉಂಟಾಗುತ್ತದೆ, ಯಾವಾಗ ನಾವು ಕಾಣ್ತೇವೆ, ಯಾವಾಗ ನಾವು ಧನ್ಯರಾಗ್ತೇವೆ ಎಂಬುದನ್ನು ಅದಕ್ಕಾಗಿಯೇ ಈಗಾಗಲೇ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಡಂಗುರವನ್ನೇ ಹೊರಡಿಸಿದ್ದಾನೆ. ಓಹೋ, ತುಂಬಾ ಉತ್ಸಾಹದಿಂದಲಾಗಿ ನಾನು ಹೊರಟು ಬಂದರೆ ಮೊದಲಾಗಿ ಮಾಡಬೇಕಾದಂತಹ ಕರ್ತವ್ಯ ಏನು ಮುಂದೆ ಕಡೆಗೆ ದೃಷ್ಟಿಯನ್ನು ಹಾಯಿಸಿದೆ. ಹೌದು, ರಣಾಂಗಣಕ್ಕೆ ಹೋದವನು ಹಿಂತಿರುಗಿ ಬರ್ತಾನೆ ಎಂಬ ಯಾವ ಧೈರ್ಯವೂ ಇರುವುದಿಲ್ಲ. ಅದಕ್ಕಾಗಿ ಹೋಗುವ ಮುನ್ನ ಪರಕೆಯನ್ನು ಕೈಗೊಳ್ಳಬೇಕಾದ್ದು ನಮ್ಮ ಕಾರ್ಯವಾಗಿದೆ. ಮೊದಲಾಗಿ ತಾಯಿ ಅಂತಃಪುರವನ್ನು ಸೇರಿ ಅವಳಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡದ್ದಾಯಿತು. ಅವಳು ಹೇಳಿದ್ದಷ್ಟೇ, ಹಿಂದೆ ಹಿಮ್ಮೆಟ್ಟಿದೆ ಎಂದಾದರೆ ನಾನು ನಿನ್ನ ಕಂಡನೇ ಅಲ್ಲ ಎಂಬುದಾಗಿ ಅವಳಿಗೆ ಭಾಷೆಯನ್ನು ಕೊಟ್ಟಿದ್ದೇನೆ. ಆ ಬಳಿಕ ಅವಳನ್ನು ಬೀಳ್ಕೊಟ್ಟು ಮುಂದುವರೆದ ಬಳಿಕ ನನ್ನ ತಂಗಿಯಾದಂತಹ ಕೋಲೆ ಕಾಣುವುದಕ್ಕೆ ಸಿಕ್ಕಿದ್ರು. ಒಂದು ವೇಳೆ ರಣಾಂಗಣದಲ್ಲಿ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀನು ಅಪಜಯವನ್ನು ಕಂಡುಕೊಂಡ ಎಂದಾಗಿದ್ದರೆ ಮುಂದೆ ನನ್ನ ಮಾವ, ನನ್ನ ಅತ್ತೆ ನನ್ನ ನಿರ್ಮಿಸಿಯಾರು ಎಂಬುದಾಗಿ ಹೇಳಿದರು. ಅವಳ ಮಾತನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಅವಳಿಗೂ ಭರವಸೆಯನ್ನು ಕೊಟ್ಟಿದ್ದೇನೆ. ಜನನಿ ಸೋದರಿಯರ ಬೀಳ್ಕೊಂಡಾಗಿದೆ, ಈಗಲೇ ಹೋಗುವುದೇ ಅಲ್ಲ. ನನ್ನ ಹೆಂಡತಿ ಪ್ರಭಾವತಿ ಇದ್ದಾಳೆ, ಅವಳಲ್ಲಿ ಒಂದು ವಿಚಾರವನ್ನು ಹೇಳದೆ ಹೋಗುವ ಹಾಗಿಲ್ಲ. ಆದ್ದರಿಂದ ಪ್ರಭಾವತಿ ಅಂತಃಪುರದ ಕಡೆಗೆ ಆತನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯೊಳು ಅನುಲೇಪನ ಕಸ್ತೂರಿ ಬೀಳ್ಯಗಳ
ಚತುರತೆಯ ನಿಡಿಯೊಡುಗೆ ಕಣ ಶೋಭಿಕದ ಚೆಲ್ವಿನ ಅರ್ಧ ಚಂದ್ರಾಕೃತಿಯೇ ಮನೆ ಕಸ್ತೂರಿ ತಿಲಕ ಗೋಲತೆಯ
ಸತಿ ಶಿರೋಮಣಿ ಪ್ರಭಾವತಿ ಸಂತೋಷ ಅಷ್ಟಿಷ್ಟಲ್ಲ. ಯಾಕೆ ಹೇಳಿ, ಅರಮನೆಯ ಹೊಸ್ತಿಲನ್ನು ದಾಟಿ ಹೊರಗೆ ಬಂದಾಕ್ಷಣ ಎಲ್ಲರೂ ಹೊಗಳ್ತಾ ಇದ್ದಾರೆ. ಹೇಗೆ ಹೇಗೆ ಸತಿ ಶಿರೋಮಣಿ ಪ್ರಭಾವತಿ ಎಂಬುದಾಗಿ. ಈ ಹೊಗಳಿಕೆಯನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಹಾಗೆಂದುಕೊಂಡು ಸ್ವಲ್ಪ ಮುಜುಗರವಾಗ್ತಾ ಉಂಟು. ಯಾಕೆ ನಾನಿನ್ನೂ ಪರಿಪೂರ್ಣಳಲ್ಲ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇಂತಹ ಹೊಗಳಿಗೆ ಪಾತ್ರರಾದವರು ಯಾರು? ನನ್ನ ಅತ್ತೆಯಾದಂತಹ ಸುಗರ್ಭಾದೇವಿ 4 ಗಂಡು ಮಕ್ಕಳನ್ನು ಪಡೆದು ಒಬ್ಬಾಕೆ ಮಗಳನ್ನು ಪಡೆದಂತಹ ಪುಣ್ಯಾತ್ಮೆ ಆಕೆ. ಹೌದಪ್ಪ. ಅಷ್ಟೇ ಅಲ್ಲ, ಈ ಚಂಪಕಾವತಿಯ ಯುವರಾಜ ಸುಧನ್ವ ಯುವರಾಜ ಇವರ ಪ್ರೀತಿಯ ಧರ್ಮಪತ್ನಿ ನಾನು. ಪ್ರಭಾವತಿ ಎಂಬುದಾಗಿ ನನ್ನ ಹೆಸರು. ಅದೆಲ್ಲ ನಾನು ಯೋಚಿಸುವುದು ಇವತ್ತು ಯಾಕೆ ಹೀಗೆ ನೋಡಿ. ನಮ್ಮ ಪ್ರಜೆಗಳೆಲ್ಲರೂ ಹಾಲು ಚೆಲ್ಲಿದ ಬೆಳದಿಂಗಳಲ್ಲಿ ಅತ್ತ ಇತ್ತ ಓಡಾಡ್ತಾ ಇದ್ದಾರೆ. ಒಬ್ಬರ ಬಾಯಿ ಇನ್ನೊಬ್ಬರ ಕಿವಿಯನ್ನು ಮನೆ ಮಾಡಿಕೊಂಡಿದ್ದಾರೆ. ಇಲ್ಲಿ ನೋಡಿದ ಸಂಭ್ರಮವೇ ಸಂಭ್ರಮ. ಅದಕ್ಕೆ ಸರಿಯಾಗಿ ನನ್ನ ಪತಿದೇವರಿಗೆ ಆಸ್ಥಾನದಿಂದ ಕರೆ ಬಂತು. ಆಸ್ಥಾನ ಕರೆಯನ್ನು ಆಲಿಸಿದಂತಹ ನನ್ನ ಪತಿದೇವರು ಆಸ್ಥಾನ ಕಡೆಗೆ ಹೊರಟು ಹೋಗಿದ್ದಾರೆ. ಹೋದಂತಹ ನನ್ನ ಸ್ವಾಮಿ ಇನ್ನೂ ಬರಲಿಲ್ಲ. ಅವರ ದಾರಿ ನೋಡಿ 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 ಸಾಕಾಯ್ತು. ಹಾಗೆ ಆ ಕಡೆಯಿಂದ ರಥವನ್ನು ಏರಿಕೊಂಡು ಬರ್ತಾ ಇದ್ದಾರೆ. ಸರಿ, ಬರುತ್ತಿರುವಂತಹ ನನ್ನ ಪತಿದೇವರನ್ನು ಸ್ವಾಗತಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ಅದಕ್ಕೆ ಬೇಕಾಗಿ ಎಂದಿನ ಹಾಗಲ್ಲ ಸ್ವಾಮಿ, ವಿಶೇಷವಾದಂತಹ ಶೃಂಗಾರ ಮಾಡಿಕೊಂಡಿದ್ದೇನೆ. ಮೈ ಬಣ್ಣಗೊಪ್ಪಂತಹ ಪಟ್ಟೆ ಸೀರೆ ತೊಟ್ಟುಕೊಂಡಿದ್ದೇನೆ. ಸೀರೆಯ ಬಣ್ಣಗೊಪ್ಪಂತಹ ಕುಪ್ಪಸವನ್ನು ಹಾಕಿಕೊಂಡಿದ್ದೇನೆ. ಮೈ ತುಂಬಾ ಆಭರಣಗಳನ್ನು ಹಾಕಿಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಹಣೆಗೆ ಕಸ್ತೂರಿ ತಿಲಕವನ್ನು ಹಾಕಿದ್ದೇನೆ. ಅಷ್ಟೇ ಅಲ್ಲ ಸ್ವಾಮಿ, ಬಂಗಾರದ ಹರಿವಾಣದಲ್ಲಿ ಸಂಪಿಗೆಯ ಮೊಗ್ಗನ್ನು ವೃತ್ತಾಕಾರ ಮಾಡಿ ಮಧ್ಯದಲ್ಲಿ ಚೆಂಡು ಗುಲಾಬಿ ನಿಲ್ಲಿಸಿಕೊಂಡಿದ್ದೇನೆ. ಮೈ ತುಂಬಾ ಸುಗಂಧ ದ್ರವ್ಯವನ್ನು ಪೂಸಿಕೊಂಡಿದ್ದೇನೆ. ತಡ ಮಾಡುದು ಯಾಕೆ? ಬರುತ್ತಿರುವಂತಹ ನನ್ನ ಪತಿದೇವರಿಗೆ ಇದಿರಾಗಿ ನಾನು ಹೋಗ್ಬೇಕಾಗಿದೆ. ತಡ ಮಾಡು ಸರಿಯಲ್ಲ. ವರ್ತಮಾನ ನಮ್ಮ ಪುಣ್ಯಪಾದಗಳಿಗೆ ಶಿರವನ್ನು ಬಾಗಿದ್ದೇನೆ. ಹೇಳಿ ಸ್ವಾಮಿ, ಇಲ್ಲಿ ನಿಲ್ಲುವುದಲ್ಲ, ಹೀಗೆ ಬರಬೇಕು. ಎತ್ತರವಾದ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಪ್ರಭು, ಶುದ್ಧವಾದದಿಂದ ನಿಮ್ಮ ಪಾದವನ್ನು ತೊಳೆದಿದ್ದೇನೆ. ಪಾದವನ್ನು ತೊಳೆದಂತಹ ನೀರನ್ನು ಎಂದು ಸ್ವೀಕಾರ ಮಾಡಿದ್ದೇನೆ. ಪ್ರಭು, ಅಷ್ಟೇ ಅಲ್ಲ, ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದೇನೆ. ಹೌದು, ಅಂದ್ರೆ ಸ್ವಾಮಿ, ನಿಮ್ಮ ಸತ್ಯಂತ ನಾನು ಮಾಡಿದಂತ ಈ ಕೃತಿಯಿಂದ ಸಂತೃಪ್ತಿ ಆಯ್ತಲ್ಲಿ. ಅಷ್ಟಾದ್ರೂ ಸಾಕು. ಅಲ್ಲ ಪ್ರಭು, ಏನಿದು? ಬಹಳ ಆಶ್ಚರ್ಯವಾಗ್ತಾ ಇದೆ. ಒಂದು ಮಾತುಗಳು ಬರ ಅವನಲ್ಲಿಗೆ ಪಯಣ ಪೈಯ ಪ್ರಾಣಕಾಂತ ಪ್ರಾಣಕಾಂತ
ಅವನಲ್ಲಿಗೆ ಪಯಣವಯ್ಯ 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 ಪ್ರಾಣಕಾಂತ ರಾಜ ಟಿವಿಯಿಂದ ಹೊರಟೆಯಲ್ಲಿ ರಾಜ ಟಿವಿಯಿಂದ ಹೊರಟೆಯಲ್ಲಿ 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 ಪ್ರಾಣಕಾಂತ ಅವನಲ್ಲಿಗೆ ಬೇಡವಯ್ಯ ಪ್ರಾಣಕಾಂತ ರಾಜ ಟಿವಿಯಿಂದ ಹೊರಡೆಯಲ್ಲಿ ಪ್ರಾಣಕಾಂತ ಚಂದನವ ಅಡರಿಕೊಳ್ಳೋ ಚಂದನವ ಅಡರಿಕೊಳ್ಳೋ ಚಂದನವ ಅಡರಿಕೊಳ್ಳೋ ಪ್ರಾಣಕಾಂತ ಬಲು ಚಂದದಿಂದ ಬಲು ಚಂದದಿಂದ ಕೋಪೆಯಲ್ಲಿ ಪ್ರಾಣಕಾಂತ 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 ಅವನಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಪ್ರಾಣಕಾಂತ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಿಗೆ ನಿಮ್ಮನ್ನು ಪ್ರೀತಿಸುವ ಕಾರಣ ಪ್ರಾಣಕಾಂತ ಎಂಬುದು ಸಂಬೋಧಿಸಿದ ಸ್ವಾಮಿ ವಲ್ಲಭ. ನೀವು ಅರೆಕ್ಷಣ ಅಂತಃಪುರದಲ್ಲಿ ಅಂತಾದ್ರೆ ಅತ್ತ ಇತ್ತ ನಿಮ್ಮನ್ನು ಹುಡುಕಾಡುವುದೇ ನನ್ನ ಕೆಲಸ ಪ್ರಭು. ಹೀಗಾಗಿ ಆ ದೇವರಿಗೆ ನಾನು ಎಷ್ಟು ಪೂಜೆಯನ್ನು ಮಾಡಿದ್ರು ಕಡಿಮೆಯಾಗಿತ್ತು. ಯಾಕೆ ಹೇಳಿ, ದೇವರಂತಹ ಗಂಡನನ್ನು ನನ್ನ ಪಾಲಿಗೆ ಒದಗಿಸಿಕೊಟ್ಟವರು ಆ ದೇವರು. ಆದ ಕಾರಣ ನಾನು ಭಾಗ್ಯವಂತನೇ ಸರಿ. ಪ್ರಭು, ನನ್ನ ಪತಿದೇವರು ಈ ಕಡೆಯಿಂದ ಬರ್ತಾರೆ ಈ ಕಡೆಯಿಂದ ಬರ್ತಾರೆ ಹೀಗೆ ಯೋಚಿಸ್ತಾ ಇರುವಂತಹ ಸಂದರ್ಭದಲ್ಲಿ ದೂರದಲ್ಲಿ ನಿಮ್ಮ ಆಗಮನವನ್ನು ಕಂಡೆ. ನಾನು ಕಂಡಾಕ್ಷಣ ಪ್ರಭು ರಾಜ ಟಿವಿ ಎಷ್ಟು ಕಾಣ್ತಾ ಇದೆ ನಿಮ್ಮಲ್ಲಿ. ನಮ್ಮ ಟಿವಿ ಹೀಗೆ ಹೌದೌದು. ಆ ರಥವನ್ನು ಏರಿಕೊಂಡು ಬರುತ್ತಾ ಚಂದವನ್ನು ಕಾಣೋದಕ್ಕೆ ಖಂಡಿತವಾಗಿ ಎರಡೇ ಕಣ್ಣು ಸಾಲದು ಸ್ವಾಮಿ. ಮೈಯೆಲ್ಲ ಕಣ್ಣಾಗಿ ಹೋಗ್ಬೇಕಿತ್ತು. ಅಷ್ಟು ಚಂದ ಆ ಬರುವಂತಹ ಟಿವಿ, ಅಷ್ಟು ಚಂದ. ಆದ ಕಾರಣ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಗೊತ್ತಿದ್ದೇನೆ. ಪ್ರಭಾ, ಇದೇನಿದು ಹೀಗೆ? ಎಂದಿನಂದವಲ್ಲ ಇಂದು
ಎಂದಿನಿಂದ ಬಲ್ಲ ಬಿಲ್ಲು ಕಾಣಕಾಂತ ಮನದಿ ಸಂದೇಹಗಳದೇ ನೀನು ಕಾಣಕಾಂತ ನೂತನ ಬಾಯ್ತದನ್ನು ಕಂಡು ಕಾಣಕಾಂತ ನೂತನ ಬಾಯ್ತದನ್ನು ಕಂಡು ಸುಮಹಾತಿಶಯ ಸುಗುಣವಂತ ಸುಮಹಾತಿಶಯ ಸುಗುಣವಂತ ಕಾಣಕಾಂತ ಎಂದಿನಂದ ಬೆಲ್ಲವಿಂದು ಪ್ರಾಣಕಾಂತ ಮನದಿ ಸಂದೇಹಗೊಳ್ಳದೆ ನೀನು ಪ್ರಾಣಕಾಂತ ಅವನಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಹೀವಿಯಿಂದ ಪೋಪುರಲ್ಲಿ ಪ್ರಾಣಕಾಂತ ಹೀಗೆ ಬನ್ನಿ ನನ್ನ ಪತಿದೇವನು ನಾನು ಇಂದು ನೋಡುದಲ್ಲ ನಾನು ನೋಡ್ತಾ ಇರುವವಳು ನಾನು ಆದ್ರೆ ಇಂದಿನ ದಿವಸ ಕಾಣುವಾಗ ನನಗೆ ಯಾಕೋ ಅನುಕೂಲವಾಯಿತು ಸ್ವಾಮಿ. ಹೌದಪ್ಪ ನೋಡಿ ಉತ್ತಮವಂತ ಧನಸನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದೀರಿ. ಶಸ್ತ್ರಸಂಬಳಿತ ಕೂಡಿದಂತಹ ಬತ್ತಲಿಕೆ ಅವಚಿತ ಕವಚ ಜಟ್ಟಿ ಜಲ್ಲವನ್ನು ಬಿಗಿದುಟ್ಟುಕೊಂಡಿದ್ದೀರಿ. ಕಿಗ್ಗಟ್ಟಿನಲ್ಲಿ ಕಟಾರಿ ಪ್ರಭು ಇದನ್ನೆಲ್ಲ ಕಾಣುವಾಗ ನನಗೆ ಯಾಕೆ ಉತ್ತರವಾಯಿತು. ಆದ ಕಾರಣ ನಿಮ್ಮಲ್ಲಿ ಪ್ರಶ್ನಿಸ್ತಾ ಇದ್ದೀನಿ. ನಲ್ಲ ಎಂದು ಕಾಣುವುದಕ್ಕೆ ನಲ್ಲ ಈ ರೀತಿಯಾಗಿ ಬರುವುದಿಲ್ಲ. ಆದ ಕಾರಣ ಆವತ್ತಿಗೆ ನಿಮ್ಮ ಪಯಣ ನಿಮ್ಮ ಸತ್ಯ ಅಂತ ನಿಮ್ಮ ಈ ಪ್ರಭದಲ್ಲಿ ಹೇಳಿ ಹೋಗ್ತೀನಿ. ಓ ನಳಿನಾಕ್ಷಿ
ಕಳವಳಿಸಬೇಡ ಮನದಿಯೇ ಕಳವಳಿಸಬೇಡ ಮನದಿಯೇ ಕಳವಳಿಸಬೇಡ ನಲಿನಾಕ್ಷಿ ಕೇಳೀಗ ಕಣ್ಣುಳ್ಳಂತಹ ನೀನಾಗಿದ್ದು ಆ ಕಣ್ಣನ್ನು ನೋಡಿದ್ರೆ ಸಾಕು, ಮತ್ತೊಂದು ನೋಡ್ಬೇಕು ಸಾಕು. ಹೌದೇ? ಆದ್ದರಿಂದಲೇ ನೀನು ನಳಿನ ಹೆಂಡತಿ ಆಡಳಿ ಗಂಡ ಎಷ್ಟು ಹೊಗಳಿದ್ರು ಕಡಿಮೆ ಆಗುತ್ತದೆ. ಹೊಗಳಿಕೆ ಕೇಳೋದು ಮತ್ತು ಕೇಳಬೇಕು ಮತ್ತು ಕೇಳೋದ್ರಿಂದಲೇ ಆಗ್ತಾ ಉಂಟು. ಈ ಕಣ್ಣನ್ನೇ ಆ ಕಣ್ಣುಗಳನ್ನೇ ನನ್ನನ್ನು ಆಕರ್ಷಿಸಿತು. ಆದ್ದರಿಂದಲೇ ಕಣ್ಣೋಟರಿಂದಲೇ ನಿನ್ನ ಯಾವ ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೂ ಸಾಧ್ಯವಾಗುತ್ತದೆ. ನಾನು ಹೇಗಿದ್ದೇನೆ ಅಂತ ನಿನಗೂ ಅರ್ಥ ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ. ಸತ್ಯ. ಓ ನಳಿನಾಕ್ಷಿ ವಲ್ಲಭ, ನಾನು ಹೊರಟಂತಹ ಈ ಭಂಗಿಯನ್ನು ನೋಡಿದೆ. ಇದು ವೇಷ ಯಾವಾಗಲಲ್ಲ. ಇಲ್ಲಪ್ಪ, ಅದಕ್ಕೆ ನೂತನ ಮಾಹಿತಿ ಅಂತ. ಈ ವೇಷ ಯಾವಾಗಲೂ ಮಾಡುವುದಿಲ್ಲ. ಇಲ್ಲೇ ಇಲ್ಲ. ಅಂದು ಈ ವೇಷವನ್ನು ಮಾಡಿ ಈ ಮೊದಲು ಹೆಂಡತಿ ಬಳಿಗೆ ಬಂದದ್ದೇ ಇಲ್ಲ. ಇಂದು ಪ್ರಥಮ ಬಾರಿ ಬಂದದ್ದು. ಇದು ವೇಷ ಅಲ್ಲ, ಇದು ಮತ್ತೆ ಇದು ಆ ವೇಷ. ಗೊತ್ತಾಗ್ತದೆ ಆ ವೇಷದಲ್ಲಿ ಇದ್ದೀರಿ ನೀವು ಅಂತ. ಈ ರೀತಿ ಹೋಗಬೇಕು ಅಂತಾದ್ರೆ ಪ್ರಬಲವಾದಂತಹ ಕಾರಣ ಇದ್ದೇ ಇದ್ದೆ. ಕಾರಣ ಹೌದು. ಏನು ಸ್ವಾಮಿ? ಈಗಾಗಲೇ ಯುದ್ಧಕ್ಕೆ ಸನ್ನದ್ಧರಾಗಿ ಇರಬೇಕು ಎಂಬುದಾಗಿ ನಮ್ಮ ತಂದೆ ಡಂಗುರವನ್ನು ಹೊರಟಿಸಿದ್ದಾರೆ. ಹೌದೌದು. ಆದ ಕಾರಣ ಸನ್ನದ್ಧನಾದಂತಹ ನಾನು ಆ ಮೂರು ಲೋಕದ ವಿಜಯಿ ಎಂದೆನಿಸಿಕೊಂಡಂತಹ ಪಾರ್ಥ ಮಹಾಶಯನೊಡನೆ ಹೋರಾಟ ಮಾಡುವುದಕ್ಕಾಗಿ ನನ್ನ ಮಾತುಗಳನ್ನು ಕೇಳಿಸಿದಾಗ ಮೊದಲಿನ ಹಾಗೆ ನಿನ್ನ ಮುಖ ಇಲ್ಲ, ಏನೋ ಕಳವಳ ಬಂದಂತೆ ಕಾಣುತ್ತಾ ಇದೆ. ಸ್ವಭಾವದಿಂದ ಕಳವಳಿಸಬೇಕಾದಂತಹ ಅಗತ್ಯ ಇಲ್ಲ. ಯಾವತ್ತೂ ಕೂಡ ಆ ಕುಂತಿ ಕುಮಾರನಾದಂತಹ ಪಾರ್ಥನಿಗೆ ಕಾಂತ ಕಾಂತ ಕೇಳು ಕಾಂತಕಿ ಅಪ್ಪಳಿಸಿದಂತಹ ಅನುಭವ ಆಯಿತು ಸ್ವಾಮಿ. ಪಾರ್ಥನ ಜೊತೆಗೆ ಯುದ್ಧಕ್ಕೆ ಹೋಗ್ತೀನಿ ಎಂಬುದನ್ನು ಹೇಳ್ತಾ ಇದ್ದೀರಿ. ಯುದ್ಧವೆಂದಾಗ ನಿಮ್ಮಂತಹ ಯೋಧರು ಎದ್ದು ನಿಲ್ಲಬೇಕಾದ ಸ್ವಾಭಾವಿಕ. ಆದರೆ ರಣಕ್ಷೇತ್ರಕ್ಕೆ ಬರುವಂತಹ ವ್ಯಕ್ತಿ ನನಗೆ ಸಮಾನನಾಗಿದ್ದಾನೆ ಎಂಬುದಾಗಿ ಯೋಚಿಸಬೇಕು ಸ್ವಾಮಿ. ಏನು ಸಮಾನ ನನಗೆ ಭಾರತವನ್ನು ಗೆಲ್ಲಬಹುದು ಸ್ವಾಮಿ. ರಣಕ್ಷೇತ್ರದಲ್ಲಿ ಪಾರ್ಥನಿಗೆ ಸರಿಯಾದಂತಹ ಉತ್ತರವನ್ನು ಕೊಡುವುದಕ್ಕೆ ತಾವು ಸಮರ್ಥರ ಹೌದು. ಆ ಪಾರ್ಥನ ಜೊತೆಯಲ್ಲಿ ಬರುವವ ಯಾರು?
ಕಂತು ಪಿತ್ತ ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮ ಜೊತೆಲಿ ಬರ್ತಾ ಇದ್ದಾನೆ. ಹೀಗಿರುವಾಗ ಎಂದು ಗೆಲ್ಲಬಹುದು ಸ್ವಾಮಿ, ಎಂದು ಗೆಲ್ಲಬಹುದು? ಸೆಳೆದೆ ಕೃಷ್ಣಾರ್ಜುನರನ್ನು ನನ್ನ ತಂದೆ ಹೇಳಿದಂತಹ ಮಾತನ್ನು ನೆರವೇರಿಸಬೇಕಾದ ನಮ್ಮ ಕರ್ತವ್ಯ. ಈ ಚಂಪಕಾವತಿಗೆ ಶ್ರೀಕೃಷ್ಣ ದರ್ಶನ ಮಾಡಬೇಕಾದ್ದು ಅನಿವಾರ್ಯ. ಆದ್ದರಿಂದಲೇ ಪಣತೊಟ್ಟು ಹೊರಟು ನಿಂತಿದ್ದೇನೆ. ನರನನ್ನು ಸೋಲಿಸಿದಾಗ ತನ್ನಿಂದ ತಾನಾಗಿಯೇ ಕೃಷ್ಣ ಇಲ್ಲಿಗೆ ಬಂದೇ ಬರ್ತಾನೆ. ಕರುವನ್ನು ಕರು ತಂದಾಗ ಕರುವು ತಾನಾಗಿಯೇ ಬರ್ತದೆ. ಮೂಗನ್ನು ಎಳೆದಾಗ ಮಗವು ತನ್ನಿಂದ ತಾನಾಗಿಯೇ ಬರುವಂತೆ ನರನ ಹರಿಬಕ್ಕೆ ಕೃಷ್ಣ ಬಹಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಈ ಪ್ರಜಾಜನರಿಗೂ ನಮ್ಮ ರಾಜ ಪರಿವಾರದವರಿಗೂ ಕೂಡ ಕೃಷ್ಣನ ದರ್ಶನವಾಗುವುದಕ್ಕೆ ಸಾಧ್ಯ. ಸಾಹಸದಿಂದ ಹಿಮ್ಮೆಟ್ಟಿಸ್ತೇನೆ. ಇಷ್ಟು ಮಾಡದೆ ಹೋದರೆ ನಾನು ಚಂಪಕಾವತಿಯಂತ ಈ ಅಭಿಸಂಧ್ವಜನ ಮಹಾರಾಜನ ಮಗನೇ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮತ್ತೆ ಯುದ್ಧಕ್ಕೆ ಹೊರಟ ಮೇಲೆ ಕ್ಷತ್ರಿಯನಾದವರು ಹೇಗೆ ಹೋಗ್ತಾರೆ, ಹೇಗೆ ಬರ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅಡಿಯ ಮುಂದಿನ ಸ್ವರ್ಗ, ಅಡಿಯ ಹಿಂದಿನ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ, ಉಳಿದರೆ ರಾಜ್ಯ, ಬದುಕಿ ಸತ್ತರೆ ಸ್ವರ್ಗ, ಅವರ ಕೀರ್ತಿ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ವರಿತೆ ಕೇಳು ತಾನು ಸ್ಥಿರವಲ್ಲ. ಸೂರ್ಯ ಚಂದ್ರ ಇರುವ ತನಕ ಸತ್ಕೀರ್ತಿ ಬರುವುದಕ್ಕೆ ಸಾಧ್ಯ. ಎಡೆ ಮಾಡಬೇಡ, ಹೋಗ್ತೇನೆ. ಇದನರಿತೆ ಎಲ್ಲ ನಿಜವೂ ಇದನರಿತೆ ನಿಲ್ಲ ನಿಜವೂ ಸುತಹೀನ ಕುದಿಸುವುದೇ ಕೈವಲ್ಯವೂ ಸುತಹೀನ ಕುದಿಸುವುದೇ ಕೈವಲ್ಯವೂ ಇದುವೆರುದು ಸಮಯ ಎನಗೆ ಇದುವೆರುದು ಸಮಯ ಎನಗೆ ಲಾಲಿಬುದು ಹದಗಾಲ ಬೆಳೆ ಮಾಗಿಗೆ ಲಾಲಿಬುದು ಹದಗಾಲ ಬೆಳೆ ಮಾಗಿಗೆ ಕಾಂತಾರ ಇದನರಿತೆನೆಲ್ಲ ನಿಜವೋ ನೀವು ಹೇಳಿದಂತಹ ಮಾತೆ ಸತ್ಯವೇ ಸರಿ. ಆದ್ರೆ ಪ್ರಭು, ನಿಮ್ಮ ಮನದ ಆಸೆ ಅರ್ಥವಾಯಿತು. ಅಳಿಯುವುದೇ ಕಾಯ, ಉಳಿಯುವುದೇ ಕೀರ್ತಿ, ಅದು ಸತ್ಯ ಸ್ವಾಮಿ. ಆದರೆ ಅಂತಹ ಆ ಕೈವಲ್ಯ ಒಂದು ಪದವಿಯನ್ನು ಪಡೆಯುವುದಕ್ಕೆ ತಾನು ಅರ್ಹನಾಗಿದ್ದಾನೆ ಎಂದು ಯೋಚಿಸಬೇಕೇ ಹೇಳಿ. ಪರಮಾತ್ಮನ ಸಾನ್ನಿಧ್ಯವನ್ನು ಸೇರಬೇಕೆಂಬುದು ನಿಮ್ಮ ಹಂಬಲ ಸತ್ಯ. ಆದ್ರೆ ಅದು ಸಾಧ್ಯವಾಗ್ತದೆ ಇಲ್ವಲ್ಲ ಮೊದಲಾಗಿ ಯೋಚನೆ ಮಾಡಬೇಕು. ರಣಾಂಗಣದ ವೀರನಾದವನಿಗೆ ಹೋರಾಟ ಮಾಡಿದರೆ ಸ್ವರ್ಗ ಖಂಡಿತವಾಗಿಯೂ ಲಭ್ಯವಾಗುತ್ತದೆ. ಇಲ್ಲ ಸ್ವಾಮಿ, ಇಲ್ಲ, ಖಂಡಿತವಾಗಿಯೂ ಲಭಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಿಲ್ಲ? ಒಂದು ಮಾತು ಹೇಳ್ಬೋದು. ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ 3 ಋಣಗಳಲ್ಲಿ ಬಂಧಿತರಾಗಿರ್ತಾರೆ ಸ್ವಾಮಿ. ಯಾವುದೆಲ್ಲ? ದೇವಋಣ, ಋಷಿ ಋಣ, ಪಿತೃ ಋಣ. ದೇವ ಕಾರ್ಯದಿಂದ ಮುಕ್ತರಾಗಿದ್ದೀವಿ. ದಾನ ಧರ್ಮವನ್ನು ಮಾಡಿ ಋಷಿ ಋಣದಲ್ಲಿ ಮುಕ್ತರಾಗಿದ್ದೀವಿ. ಪಿತೃ ಋಣ ಇನ್ನೂ ಬಾಧಿಸ್ತಾ ಇದೆ ಸ್ವಾಮಿ. ಮದುವೆಯಾಗಿ ಅದೆಷ್ಟು ಸಮಯವಾಯಿತು. ಒಂದೇ ಒಂದು ಮಗುವಿಗೆ ತಂದೆ ತಾಯಿಯಾದಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಲಭಿಸಿದ್ದಿಲ್ಲ ಸ್ವಾಮಿ. ಅಪುತ್ರಸ್ಯ ಗತಿರ್ನಾಸ್ತಿ ಸ್ವರ್ಗೇ ನೈವಚ ನೈವಚ. ಪುತ್ರಹೀನರಿಗೆ ಸ್ವರ್ಗದಲ್ಲಿ ಸ್ಥಾನ ಲಭಿಸುವುದಿಲ್ಲ ಬಂತೆ. ಆದ ಕಾರಣ
ನಾನು ಸರಿಯಾಗಿ ಯೋಚಿಸಿದೆ. ಅಂತಹ ಶ್ರೇಷ್ಠವಾದ ಕೈವಲ್ಯ ಪದವಿಯನ್ನು ಒದಗಿಸಿಕೊಡಬೇಕಾದ ಆದ ಕಾರಣ ನಿಮ್ಮದನ್ನು ಮಾತನ್ನು ಹೇಳ್ತಾ ಇದ್ದೇನೆ. ಕೃಷಿಕನಿಗೊಬ್ಬನಿಗೆ ಬೀಜವನ್ನು ಬಿತ್ತಿ ಬೆಳೆಯನ್ನು ಮಾಡುವುದಕ್ಕೆ ಮಳೆಗಾಲ ಹೇಗೆ ಹದಗಾಲವು ಹಾಗೆ ನಿಮ್ಮದಾದಂತಹ ಕ್ಷೇತ್ರದಲ್ಲಿ ಬೀಜವನ್ನು ಬಿತ್ತಿ ಸಂತಾನವನ್ನು ಪಡೆಯುವುದಕ್ಕೆ ಇದುವೇ ಸಕಾಲ. ಋತುಮತಿಯಾಗಿ 16ನೆಯ ದಿನವಿಂದು ಎನಗೆ ಇಂದು ನೀವು ನನ್ನನ್ನು ಕೂಡಿ ನನಗೆ ಗರ್ಭದಾನವನ್ನು ಮಾಡಿ ಆಮೇಲೆ ಹೋಗಿ ಸ್ವಾಮಿ, ಆಮೇಲೆ ಹೋಗಿ. ನಿನ್ನೊಡನೆ ದಿನ ಕಳೆಯಲು ಪಿತನಾದಿ ಇನ್ನು ತನಗಿರುವುದು ಕೇಳು. ನಿನ್ನೊಡನೆ ದಿನ ಕಳೆಯಲು ಪಿತನಾದಿ ಇನ್ನು ತನಗಿರುವುದು ಕೇಳು. ಮುನ್ನ ಹೊರಟಿಗನು ಜನಕ ನಾ ಭೋಗದಲ್ಲಿ ಕೊದಗದು ಸೈನಿಕ. ನಾ ಭೋಗದಲ್ಲಿ ಕೊದಗದು ಸೈನಿಕ. ನಿನ್ನೊಡನೆ ದಿನ ಕಳೆಯಲು ಕಾಂತಿ. ಕುಶಲ ವಿಷಯಗಳಿಂದಲಾಗಿ ನನ್ನ ಮನಸ್ಸನ್ನು ಸಂತೋಷಗೊಳಿಸಿ ಆ ಮೂಲಕ ಪುತ್ರ ಸಂತಾನವನ್ನು ಪಡೆಯಬೇಕೆಂಬ ಬಯಕೆ ನಿನ್ನಲ್ಲಿ ಇರಬಹುದು. ಅದಕ್ಕೂ ಒಂದು ಸರಿಯಾದಂತಹ ವೇಳೆ ಇರ್ತದೆ. ಕೇವಲ ಒಮ್ಮಿಂದ ಮೇಲೆ ಅದನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವೊಂದು ದೀರ್ಘಕಾಲವೂ ಬೇಕಾಗಿರುತ್ತದೆ. ನಿನ್ನೊಡನೆ ದೀರ್ಘಕಾಲವನ್ನು ಕಾಲ ಕಳೆಯಬೇಕೆಂದಾಗಿದ್ದರೆ ಸಮಯ ನನಗೆ ಸನ್ನಿಹಿತವಾಗಲಿಲ್ಲ. ಯಾಕೆಂದ್ರೆ ಈಗಾಗಲೇ ಪಿತನ ಆಜ್ಞೆಯಾಗಿದೆ. ಎಲ್ಲರೂ ಹೊರತಕ್ಕದ್ದು ಪಿತನ ಆಜ್ಞೆಯನ್ನು ಪಾಲಿಸಬೇಕೇ ಬೇಕು. ಈಗಾಗಲೇ ನನ್ನಪ್ಪ ಹೊರಟು ನಿಂತಿದ್ದಾನೆ. ನಾನು ಹೋಗದೆ ಸೈನಿಕರು ಹೊರಡುವ ಹಾಗಿಲ್ಲ. ಆದ್ದರಿಂದ ಈ ವಿಷಯವನ್ನು ಇನ್ನು ಎತ್ತಬೇಡ. ನನ್ನ ತಂದೆಯ ಮಾತನ್ನು ಉಳಿಸುವುದಕ್ಕಾಗಿ ಬಿಡನು ಬಿಡನು ಈಗ ಎನ್ನ ಕೂಡಲ ಕೂಡು ಕೂಡು ಬೇಗ ಎಂದು ಬಿಗಿದಪ್ಪುದ ಕಾಂತನನ್ನು ಒಳಬಡಿಗಳು ಒಪ್ಪುತ್ತ. ಬಹಳ ಚೆನ್ನಾಗಿ ಮಾತಾಡಿದ್ದೀನಿ, ಬಹಳ ಚೆನ್ನಾಗಿ ಮಾತಾಡಿದ್ದೀನಿ. ಪಿತನ ಆಜ್ಞೆಯನ್ನು ಮೀರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಿಮ್ಮ ಹೆಂಡತಿಯಾದ ಈ ಪ್ರಭಾವತೆಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲಿಲ್ವಲ್ಲ ಸ್ವಾಮಿ? ನಿಮ್ಮನ್ನೇ ನಂಬಿ ನಿಮ್ಮ ಈ ಕೈ ಹಿಡಿದು ನಿಮ್ಮ ಕೈ ಅರಮನೆಗೆ ಸೇರಿದವಳು ನಾನು. ಹಾಗಾದ್ರೆ ನನ್ನ ಮುಂದಿನ ಭವಿಷ್ಯ ಏನು, ನನ್ನ ಜೀವನ ಹೇಗಾಗುವುದಕ್ಕೆ ಸಾಧ್ಯವಿದೆ ಈ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಲಿಲ್ವಲ್ಲ? ಈಗ ಸದ್ಯಕ್ಕೆ ಯೋಚನೆ ಮಾಡುವ ಹಾಗಿಲ್ಲ ಅಂತ ಪರಿಸ್ಥಿತಿ ಒದಗಿ ಬಂದಿದೆ. ಯೋಚನೆ ಮಾಡಲೇಬೇಕು ಸ್ವಾಮಿ. ನೋಡಿ, ಹೆಣ್ಣಾದವಳು ಮದುವೆಯಾಗಿ ಬಂದು ಗಂಡನ ಜೊತೆಗೆ ಜೀವನೋದ್ದಕ್ಕೂ ತನ್ನ ದೇಹ ಸುಖವನ್ನು ಪಡೆದು ಸಂತೋಷದ ಕಾಲ ಕಳಿಬೇಕೆಂಬುದು ಯಾವ ಹೆಣ್ಣಾದ್ರೂ ಬಯಸುವುದಿಲ್ಲ ಸ್ವಾಮಿ. ಅವಳ ಹೆಂಡನ ಪೂರ್ಣಾಗಬೇಕು. ಅವಳ ಹೆಂಡನ ಉಳಿಬೇಕಾದ್ರೆ ಸಕಾಲಕ್ಕೆ ಒಂದು ಮಗುವಿಗೆ ತಾಯಿ ಆಗಬೇಕು. ನೋಡಿ ಸ್ವಾಮಿ, ಈ ಹೊತ್ತಿನಲ್ಲಿ ನನ್ನ ಹೆಂಡನ ಸಾರ್ಥಕವಾಗಬೇಕು ಅಂತಾದ್ರೆ ಅದು ನಿಮ್ಮಿಂದ ಆಗ್ಬೇಕು ಸ್ವಾಮಿ, ಅದು ನಿಮ್ಮಿಂದ ಆಗಬೇಕು. ಆದ ಕಾರಣ ಸರಿಯಾಗಿ ಯೋಚನೆ ಮಾಡಿ ಪ್ರಭು. ರಣಕ್ಷೇತ್ರಕ್ಕೆ ಹೋಗ್ತೀರಿ ನೀವು. ರಣಕ್ಷೇತ್ರದಲ್ಲಿ ಆಗುವಂತಹ ಪರಿಸ್ಥಿತಿ ಏನಾಗ್ತದೆ ಎಂಬುದನ್ನು ಚೆನ್ನಾಗಿ ತಿಳಿದವಳು. ಹೀಗಿರುವಾಗ ಆ ದುರ್ವಾರ್ತೆಯನ್ನು ಕೇಳಿ ನಾನು ಹೇಗೆ ಸಹಿಸಬೇಕು ಸ್ವಾಮಿ? ಬಿಳಿ ಸೀರೆಯನ್ನುಟ್ಟು ಕೇಶವನ್ನು ಕೆದಕಿ ಜೀವನ ಉದ್ದಕ್ಕೂ ಮನೆಯ ಮೂಲೆಯನ್ನು ಕುಳಿತು ಕಣ್ಣೀರು ಬೇಕೆ ಹೇಳಿ. ಆದ ಕಾರಣ ಈ ಹೊತ್ತಿಗೆ ನಿಮಗೆ ಆ ಸ್ವರ್ಗ ಸ್ಥಾನ ಲಭಿಸಬೇಕು. ಯಾವತ್ತೂ ನನ್ನ ಮಕ್ಕಳ ಜೊತೆ ನಾನು ಇರಬೇಕು ಇಂಥ ಆಸೆ ಎಲ್ಲಾ ಹೆಣ್ಣುಮಕ್ಕಳಿಗಿದ್ದದ್ದು, ಎಲ್ಲಾ ಹೆಣ್ಣುಮಕ್ಕಳಿಗಿದ್ದದ್ದು. ನನ್ನ ಜಾಗದಲ್ಲಿ ನೀವೇ ನಿಂತುಕೊಂಡು ಯೋಚನೆ ಮಾಡಿ ಸ್ವಾಮಿ. ಮುಂದೆ ನನ್ನ ಪ್ರಭಾವತಿಯ ಭವಿಷ್ಯ ಏನಾಗ್ತದೆ ಎಂಬುದಾಗಿ ಚೆನ್ನಾಗಿ ಯೋಚಿಸಿ. ಅಲ್ಲದೆ ರಣಕ್ಷೇತ್ರಕ್ಕೆ ಹೊರಟಂತಹ ನಿಮ್ಮನ್ನು ತಡೆ ನಿಲ್ಲಿಸಿ ನನ್ನ ಈ ದೇಹದ ಸುಖ ನಿಲ್ಲಿಸುವುದಕ್ಕೆ ಬೇಕಾಗಿ ಸುಖ ಕೊಡಿ ಎಂಬುದಕ್ಕೆ ಕೇಳಿದಲ್ಲ ಸ್ವಾಮಿ, ಸುಖ ಕೊಡಿ ಎಂಬುದಕ್ಕೆ ಕೇಳಿದಲ್ಲ ಪ್ರಭು. ಇನ್ನಾದ್ರೂ ಕೈ ಕೊಡ್ತಾ ಇದ್ದೇನೆ. ನನಗೊಂದು ಗರ್ಭದಾನವನ್ನು ಮಾಡಿ ಆಮೇಲೆ ಹೋಗಿ ಸ್ವಾಮಿ. ಹೇಗೆ ಹೋಗ್ತೀವಿ? ಇನ್ನು ಹೇಗೆ ಹೋಗ್ತೀವಿ ನೀವು? ಹೋಗಿ ಆಗುದೇ ಇಲ್ಲ, ಆಗುದೇ ಇಲ್ಲ, ಹೋಗೋದಕ್ಕೆ ಬಿಡುವುದಿಲ್ಲ. ಇಂದಿನ ದಿವಸ ಇದ್ದುಕೊಂಡು ಮತ್ತೆ ಹೋಗ್ಬೇಕು. ಹೌದು. ಈಗೇನು ಮಾಡೋಣ? ಏನು ಮಾಡೋಣ? ಏನು ಮಾಡೋಣ? ಸತಿಗೆ ಷೋಡಶದ ಋತು ಸಮಯ
ಧರ್ಮ ಪದ್ಧತಿಯ ನೀಗಿದಲು ಇವಳ ನಿಲ್ದು ಮೀದುವುದು ತರಬಲ್ಲ. ಸತಿಗೆ ಷೋಡಶದ ಋತು ಸಮಯ, ಏಕಾದಶಿ ವ್ರತ, ಕೃತಮಲಂಕಾರ ಶ್ರಾದ್ದ. ನೀವು ಒಂದೇ ದಿನ ಬಂದರೆ ಏನು ಮಾಡುವುದು? ಒಂದನ್ನೇ ಮಾಡಿದರೆ ಮತ್ತೊಂದಕ್ಕೆ ಭಂಗ ಬರ್ತದೆ. ನಾನು ಹೆಂಡತಿಯನ್ನು ಕೂಡಿದೆ ಎಂದಾಗಿದ್ದರೆ ಏಕಾದಶಿ ವ್ರತಕ್ಕೆ ಭಂಗ ಬರ್ತದೆ. ಏಕಾದಶಿ ವ್ರತದ ಪೈತೃಕದ ಶ್ರಾದ್ದವನ್ನು ಆಚರಿಸುವುದಿದ್ದರೆ, ಅಲ್ಲಿ ಆಗಾಡಿ ಅದನ್ನು ತಿನ್ನುವುದಿದ್ದರೆ ಏಕಾದಶಿ ವ್ರತ ಭಂಗ ಆಗುತ್ತದೆ. ಏನು ಮಾಡುದು? ಏನು ಮಾಡುದು? ಓಹೋ ಹೀಗೆ ಮಾಡುದು. ಶ್ರಾದ್ದವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಸೇವಿಸಬೇಕಾದ್ದನ್ನು ಬಾಯಿಯಿಂದ ಸೇವಿಸದೆ ಅದನ್ನು ಮೂಗಿನಿಂದ ಆಘ್ರಾಣಿಸುವುದು. ಅಲ್ಲಿಗೆ ಆ ವ್ರತ ಸರಿಯಾಯಿತು. ಏಕಾದಶಿ ವ್ರತ ಯಾವುದೇ ರೀತಿಯ ಭಂಗವು ಅದಕ್ಕೂ ಬರುವುದಿಲ್ಲ. ಅದನ್ನು ಆಚರಣೆ ಮಾಡುವುದು. ದಿನ ಮುಗಿಯಿತೋ ಇಲ್ಲ, ಮಧ್ಯರಾತ್ರಿ ಕಳೆದ ಬಳಿಕ ನಾನು ಏನನ್ನು ಇವಳು ಆಶಿಸ್ತಾಳು ಅದನ್ನು ಕೊಡಬೇಕು ಅಂತ ಕೇಳಿದ್ದಾನೆ. ಅಲ್ಲಿಗೆ ಅದು ಕಳೆಯುತ್ತದೆ ಅಂತ ಲೆಕ್ಕ. ಏಕಾದಶಿ ವ್ರತ ಕಳೆಯುತ್ತದೆ. ಹಾಗಾದ್ರೆ ನಡುವಿರುಳು ಕಳೆದ ಮೇಲೆ ವನಿತೆಯರೊಡಗೂಡಬಹುದು. ಇದು ಧರ್ಮ ಸಮ್ಮತಿ. ಹಾಗಾದ್ರೆ ಒಂದಕ್ಕೆ ಒಂದು ಭಂಗ ತರುವಂತದ್ದಿಲ್ಲ. ಹಾಗೆ ಮಾಡ್ತೇನೆ. ನಡುವೆ ನರರುತ್ತಮ ತುರಗವಾಗಿ ಕಾಳಗಗೆ ಬಟ್ಟನದಾಗಿನಿಂದ ಅರಿವೀಳವೆಂಬರು ಹರೆಯುತ್ತಾರ ಆಜ್ಞೆಯಿಂದ ನಮ್ಮಪ್ಪನಮ್ಮನು ಒಳ್ಳೆಯ ರೀತಿಯಿಂದ ಕಳಿಸಿಕೊಟ್ಟಿದ್ದಾರೆ. ಸೇನಾಪತಿತ್ವವನ್ನು ಸುಧರ್ಮನಿಗೆ ಇಟ್ಟಿದ್ದಾರೆ. ನಾನು ಮಾಡುವಂತಹ ಕರತಮ ಕೃತಿಯೇನು, ನಾನು ಮಾಡುವಂತಹ ಇಂತಹ ನೈಪುಣ್ಯವೇನು ಎಂಬುದನ್ನು ಈಗಿಂದಿಗೆ ತೋರಿಸಲೇಬೇಕಾಗಿದೆ. ಅದಕ್ಕಾಗಿಯೇ ವಿಶೇಷವಾದಂತಹ ಒಂದು ಪದ್ಮವ್ಯೂಹವನ್ನು ರಚಿಸ್ತೇನೆ. ಸುತ್ತ ಪದ್ಮವ್ಯೂಹ ಹಸ್ತಿನಾವತಿಯಿಂದ ಇಲ್ಲಿಗೆ ಬಂದಂತಹ ಸುರಗವನ್ನು ಮಧ್ಯದಲ್ಲಿ ನಿಲ್ಲಿಸ್ತೇನೆ. ಅದರಲ್ಲಿರುವಂತಹ ಎಸಳಿನಲ್ಲಿ ಪದಾರ್ಥಗಳನ್ನು ಕಾಲಾಳುಗಳನ್ನು ಆದಿಗಳನ್ನು ನಿಲ್ಲಿಸ್ತೇನೆ. ಯಾವುದನ್ನು ಮುರಿದು ಯಾವುದನ್ನು ಸೇರುವುದಕ್ಕೆ ಒಳಗೆ ಹೋಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಕುದುರೆಯನ್ನು ಬಿಚ್ಚಬೇಕು ಅಂತಾಗಿದ್ರೆ ಅವರು ಬಂದೇ ಬರ್ತಾರೆ. ಎಲ್ಲಿ ನಮ್ಮ ಆಳುಗಳನ್ನು ಹೇಳಿದ್ದೇನೆ, ಹೋಗಿ ಅರ್ಜುನನ್ನು ಇದ್ದಕ್ಕೆ ಬರೋದಕ್ಕೆ ಎದುರಾಗಿ ಬಂದಿದ್ದಾನೆ, ಬಲಿದಿದ್ದಾನಂತೆ ಪದ್ಮವ್ಯೂಹ. ಅದಕ್ಕೆದುರಾಗಿ ನಮ್ಮ ಸೇನೆ ಸಿದ್ಧವಾಗಬೇಕು. ನೀವೆಲ್ಲರೂ ಕೂಡ ಆಯುಧ ಪಾಣಿಗಳಾಗಿ ಆತನ ಸೇನೆಯ ವಿರುದ್ಧ ಹೋರಾಡಿ
ನಮ್ಮ ಈ ಅದ್ಭುತದ ತುರಗವನ್ನು ತಾಳದೆಯ ಒಳ್ಳೆ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ತುರಗವನ್ನು ಬಿಟ್ಟು ಕಪ್ಪವನ್ನು ಒಪ್ಪಿಸು. ಇಲ್ಲ ಅದು
ಅರ್ಜುನನೇ ನೀನು ಅರ್ಜುನನೇ ನೀನು ಹಿಂಗಾಗಿ ಹೋಗುತ್ತಿರುವಂತಹ ನಿಮ್ಮ ಸೇನೆಗೆ ಅಭಯವನ್ನು ಹೇಳುತ್ತ ಮುಂದಾಗಿ ಬರುತ್ತಿರುವವನು ಯಾವನೋ ಇರಲಿ. ಅಯ್ಯ, ಈ ಪ್ರಪಂಚದಲ್ಲಿ ಯಾವನೋ ಒಂದು ಕಾರ್ಯ ಸಾಧನೆಯಿಂದ ಲೋಕಮುಖದಲ್ಲಿ ಅದನ್ನು ಕಾಣಿಸಿಕೊಳ್ಳುವ ಹಾಗೆ ಮಾಡ್ತಾನು. ಅದರ ಕರ ಚಮತ್ಕೃತಿ ಅದು ಅವರ ಸೃಷ್ಟಿ ಅಂತ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಯಾವುದೇ ಕಾರ್ಯಲಿಂಗದಲ್ಲಿರಲಿ ಅವರದ್ದೇ ಆದಂತಹ ಸೃಷ್ಟಿ ಅದು ಲೋಕಮುಖದಲ್ಲಿ ಗುರುತಿಸಲ್ಪಡುತ್ತದೆ. ಅದೇ ರೀತಿ ಧನುಷರಾಯುಧಗಳಿಂದಲಾಗಿ ನಿನ್ನದೇ ಆದಂತಹ ಚಾಪನ್ನು ಒತ್ತಿ ಆ ಮೂಲಕ ಧನಂಜಯನಾಗಿ ಮೆರೆದಂತಹ ನೀನು ಆ ಧನುರ್ವಿದ್ಯೆಗೆ ಒಂದು ಸೃಷ್ಟಿಯನ್ನು ನೀಡಿದ್ದೀರಿ. ಸೃಷ್ಟಿಗೆ ಅರ್ಜುನನೆಂದೆನಿಸಿಕೊಂಡವನು ನೀನೇ ಇವನು. ಅಬ್ಬಬ್ಬಬ್ಬಬ್ಬ, ಈಗಲಾದರೂ ನಾನು ಅರ್ಥ ಮಾಡಿಕೊಂಡೆ. ಏನು ನಿನ್ನಂತವನ ಕುದುರೆಯನ್ನು ನನ್ನಪ್ಪನಾದಂತಹ ಹಂಸಧ್ವಜ ಮಹಾರಾಜು ಕಟ್ಟಿ ಹಾಕುತ್ತೇನೆ. ಅದಕ್ಕಾಗಿ ಹೋರಾಟ ಮಾಡುವುದಕ್ಕೆ ಅಂದಂತಹ ಅದೆಷ್ಟೋ ಪ್ರಬಲ ವೀರರನ್ನು ಈಗಿಂದಲೇ ಧರಾಶಾಹಿಯಾಗಿ ಮಾಡಿದ್ದೇನೆ. ನನ್ನ ಸಮ್ಮುಖದಲ್ಲಿ ಹೋರಾಟ ಮಾಡುವುದಕ್ಕೆ ನೀನೇ ಬಂದಿದ್ದೀ ಎಂದಾಗಿದ್ದರೆ ನೀನು ಕುದುರೆಯನ್ನು ಬಿಟ್ಟು ಹೋಗುತ್ತೀಯೋ? ಅಲ್ಲ, ಇದು ಏನು ಸಾಮಾನ್ಯ ಬಿಡಿಸಿಕೊಂಡು ಹೋದೇನು ಎಂಬ ಬಿಂಕವೋ ನಿನಗೆ? ಹುಡುಗ ನೀನು ನಿನ್ನ ಬೆಡಗಿದ ನುಡಿಯ ಕಟ್ಟಿಡೋ ಹುಡುಗ
ಹರವನ್ನು ಕೊಯ್ದು ನಮ್ಮೊಡನೆ ತೆರಳು ಬಡಿಗೆಯನ್ನು ಕೊಯ್ದು ನಮ್ಮೊಡನೆ ತೆರಳು ನಿನ್ನ ಒಡಕೊಂಬೆ ಧನವ ಕೊಡು ನಿನ್ನ ಒಡಕೊಂಬೆ ಧನವ ಕೊಡು ಹುಡುಗ ನೀನು ನೀನ ಬೆಳಗಿನ ನುಡಿಯ ಕಟ್ಟಿರೋ ಕಟ್ಟಿರೋ ಹುಡುಗ ಬಹಳ ಪರಾಕ್ರಮಿ ಎಂಬುದಾಗಿ ತಿಳಿದುಕೊಂಡು ನಾವು ಬಂದರೆ ಹುಡುಗಾಟಿಕೆಯ ಮಾತನಾಡಿ ಅರ್ಜುನನ ಮುಂದೆ ಆಗ್ತಾ ಇದ್ದೀಯ. ಯಾವುದು ನೀನು ಕೇಳಿದಂತಹ ಸೃಷ್ಟಿಗೆ ಅರ್ಜುನನೇ ನೀನು ಅದರಿಂದ ಪ್ರಶ್ನೆಯೇ ಉತ್ತರ ಪ್ರಶ್ನಾರ್ಥಕವಾಗಿ ನೋಡಿದ್ರೆ ಪ್ರಶ್ನೆ, ಉತ್ತರವಾಗಿ ನೋಡಿದ್ರೆ ಉತ್ತರವು ಅಲ್ವಾ? ಉತ್ತರವಾಗಿ ನೀನು ಕಂಡುಕೊಂಡಿದ್ದೀ ಅಂತಾದ್ರೆ ಈ ಅರ್ಜುನನ ಬಗ್ಗೆ ನಿನ್ನ ಮೊದಲೇ ತಿಳಿದಿರಬೇಕು. ಅಂತಹ ಈ ಪರಾಕ್ರಮಿಯ ಮುಂದೆ ನಮ್ಮ ಹಯವನ್ನು ಕಟ್ಟಿ ಕಾದಾಡುತ್ತೇನೆ ಅಂತ ಹುಡುಗಾಟಿಕೆ. ಹಾಗಾದರೆ ಹುಡುಗ ಇನ್ನ ಬಡಗಿನ ನುಡಿ ಬೆಡಗಿನ ನುಡಿ ಬೆಡಗಿನ ನುಡಿಯ ಕಟ್ಟಿಡು ಕಟ್ಟಿಡಬೇಕು. ಅದನ್ನು ಬಿಡಬೇಕಾದ್ರೆ ಯಾವುದು? ನೀವು ಕಟ್ಟಿದಂತಹ ನಮ್ಮ ಎದುರದ ಇದನ್ನು ನೀನು ಬಿಟ್ಟು ನಮಗೆ ಬೇಕಾದಂತಹ ಇಷ್ಟು ಅಂತ ನಾನು ಕೇಳುವುದಿಲ್ಲ, ನಿಮ್ಮಿಂದ ಸಾಧ್ಯವಾಗುವಷ್ಟು ಕಾಣಿಕೆಯಾಗಿ ಕೊಟ್ಟು ನೀವು ಶರಣಾಗುತ್ತೀರಿ ಅಂತಾದ್ರೆ ನೀನೀಗ ಅರಿಯಬೇಕಾದವನಲ್ಲ. ನಮ್ಮದಂತಹ ಸೇನೆಯಲ್ಲಿ ನೀನು ಕೂಡ ನಮ್ಮನ್ನು ಸೇರಿ ಇದಕ್ಕೆ ವಿಶೇಷವಾದ ಸ್ಥಾನವನ್ನು ನಾನು ಕೊಡುತ್ತೇನೆ. ಹಾಗಾಗಿ ಭಯವನ್ನು ನೀನು ಕಾಣಿಕೆಯನ್ನು ಕೊಟ್ಟು ನಮ್ಮನ್ನು ಸೇರುವಂತಾದ್ರೆ ಸೇರಿಸಿಕೊಳ್ಳುತ್ತೇನೆ. ಮೂಢ ಬರೆ ಮೂಢ ಮೂಢ ಎಂದಲೇ ನಿನ್ನ ನುಡಿಯ ಬದಲಿಸು. ಆಡುತ್ತಿಗರು ಕೆಲರು ಆಡುತ್ತಿಗರು ಕೆಲರು ಮೂಡನೆ ಮೇಲೆ ನಿನ್ನ ನುಡಿಯ ಬದಲಿನ್ನು ಆಡುತ್ತಿಗರು ಕೆಲರು ಮಾಡದೆ ಯುದ್ಧವ ಮಾಡದೆ ಯುದ್ಧವ ಅಯವನ್ನು ದೂರವ ಬೇಡುವ 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 ಬಿಡನೆ ನೀನು ಮಾಡದೆ ಯುದ್ಧವ ಅಯವನ್ನು ದೂರವ ಬೇಡುವ ಬಿಡನೆ ನೀನು ಬೇಡುವ ಜನೆ ನೀನು ಕೂಡಲು ಬೆನೆ ನೀನು ಆ
ಸಂಘ ಒಂದು ಬೇಕಾಗ್ತದೆ. ಏನು ಊಟ ಅಂದ್ರೆ ಸಾಮಾನ್ಯ ಅಲ್ಲ. ಏನು ಗೊತ್ತಿಲ್ಲ ಅರ್ಥಕ್ಕೆ. ಯಾಕೆಂದ್ರೆ ಈ ಮೊದಲು ಹೋರಾಟ ಮಾಡಿ ಕರೆಗೆ ಉಳಿದವರು ಎಷ್ಟು ಮಂದಿ ಇದ್ದಾರೆ ನೀನು ನೋಡಿದ್ವಿ. ಹೌದು, ಇಂತಹ ಸಂಗತಿಗಳನ್ನು ಮಾಡಿದ ಮೇಲೆ ನೀನು ನೋಡಿದ ಮೇಲೆ ನೀನು ಹುಡುಗ, ನೀನು ಸಣ್ಣವ, ನೀನು ಆಗ್ಲಿಕ್ಕಿಲ್ಲ, ನಿನ್ನೊಡನೆ ಸಮರಕ್ಕೆ ನಾನು ಸಿದ್ಧರಿಲ್ಲ ಅಂತ ಕೇಳ್ತಿದ್ರೆ ಅವನೇ ಬರಲಿ. ಸಮರಾಂಗಣದಲ್ಲಿ ಸಮದಟ್ಟಿಯಾಗಿ ಹೋರಾಟಕ್ಕೆ ಬಂದವನು ಅವನು ಸಣ್ಣವರೇ ಆಗಲಿ ದೊಡ್ಡವರೇ ಆಗಲಿ ಹಾಗೆ ಹಸುಳೆಯನ್ನು ಅರಿಯಲಾಗದು, ಹಾಗೆ ಶರಣು ಹೊಗೆ ನಂಬಲಾಗದು, ಹಾಗೆಯ ಹಿತವರ ಮುಡಿಯಲಾಗದು, ಹಾಗೆಯ ಪೊಗಳಲಾಗದು. ಇದು ಹಿರಿಯರಾದಂತಹ ಮಾತು. ನಾನು ಸಣ್ಣವನೇ ಆಗಿದ್ದರು, ನಾನು ಮಾಡುವಂತಹ ಹಾಗಾದರೆ ಮತ್ತು ಪ್ರಶ್ನಿಸಿದ್ದಾಗಿದ್ರೆ ನೀನು ಮೂಢ. ಹಾಗಿದ್ದರೆ ನಿನ್ನ ಮೂಢ ಅಂತ ಪೂರ್ತಿ ಹೇಳಿಕ್ಕೆ ಆಗುವುದಿಲ್ಲ. ಈ ರೂಢಿ ಅಂತ ಒಂದುಂಟು. ಈ ರೂಢಿಯಲ್ಲಿ ನೀನೊಬ್ಬ ಪ್ರತ್ಯೇಕವಾದಂತಹ ಒಬ್ಬ ಧನುರ್ಧಾರಿ ಎಂದು ಕೊಂಡಾಡಲ್ಪಟ್ಟಾಗಿದೆ. ರೂಢಿಯ ಪಠ ಎಂಬುದಾಗಿ ಪಾರ್ಥೋ ಏಕ ಧನುರ್ಧರ ಲೋಕಮುಖದಲ್ಲೆಲ್ಲ ಒಪ್ಪಿಕೊಂಡು ಆಗಿದೆ. ನೀನು ಒಪ್ಪಬೇಕಷ್ಟೇ. ನಾನು ಒಪ್ಪಬೇಕಾಗಿ ಏನು ರೂಢಿಯ ಬಣ್ಣನೆಂಬೇನೆ. ಯಾಕೆಂದರೆ ಯುದ್ಧ ಮಾಡಿ ಆಮೇಲೆ ನನ್ನ ಶಕ್ತಿ ಎಂಬುದನ್ನು ನೀನು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಲ್ಲ. ಅದನ್ನು ಬಿಟ್ಟು ಕುದುರೆಯನ್ನು ಕೊಡು, ಕಪ್ಪಗಾಣಿಕೆಯನ್ನು ಕೊಡು, ಹೀಗೆ ಕೇಳುವುದಕ್ಕೆ ಬಂದಿದ್ದೇನೆ, ಬೇಡುವುದಕ್ಕೆ ಬಂದಿದ್ದೇನೆ. ನೀನು ಬ್ರಾಹ್ಮಣನಿಗೆ ಬೇಡುವುದಕ್ಕೆ ಬಂದವನು. ಹಾಗೆಲ್ಲ ಕೊಡುವುದಕ್ಕೆ ಆಗುವುದಿಲ್ಲ. ಬ್ರಾಹ್ಮಣನಾಗಿ ಅರ್ಥ ವೇಷ ಕಟ್ಟಿದ್ರೆ ಹೋಗಿ ಬೇರೆ ಕಟ್ಟಿದ್ದಾರೆ. ಭಯವನ್ನು ಬಿಡು, ಗಾಳಿಯನ್ನು ಒಪ್ಪಿಸುವೆ ಎಂದಾದಲ್ಲ. ಏನು ಹೇಳಿದೆ? ಬೇಡಲಿಕ್ಕೆ ಬರ್ತದೆ. ಖಂಡಿತವಾಗಿ ಅಲ್ಲ. ಕ್ಷತ್ರಿಯರಾದ ನಾವು ಯಾವತ್ತೂ ಕೂಡ ಯುದ್ಧಕ್ಕೆ ಬೆನ್ನು ಹಾಕುವವರಲ್ಲ. ಆದರೆ ಒಂದು ವಸ್ತುವಾಗಲಿ ವಿಷಯವಾಗಲಿ ನಮ್ಮ ಬಳಿ ಸೇರಬೇಕು ಅಂತಾದ್ರೆ ಚತುರೋಪಾದಿಯಲ್ಲಿ ನಾವು ಗಮನ ಪಡೆಯಬೇಕು. ಸಾಮ ಗಾನ ವೇದ ಆಮೇಲೆಯೂ ಕೇಳುವುದಿಲ್ಲ ಅಂತ ಆದ್ರೆ ದಂಡ. ಹಾಗಾಗಿ ಸಾಮದಲ್ಲಿ ನಿನ್ನನ್ನು ಕೇಳಿದ್ದು ನೀನಾಗಿ ಕೊಟ್ಟು ಶರಣಾಗುತ್ತಿ ಅಂತ ಆದ್ರೆ ನಿನ್ನನ್ನು ಉಳಿಸುತ್ತೇವೆ. ಅಲ್ಲದಿದ್ದರೆ ಇದು ಹಲವರಿದ್ದರೇನು ಕೃಷ್ಣನ ಲಿಖಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೊಳು ಸಾಮಾನ್ಯವಾಗಿ ಕೈಯಲ್ಲಿ
ಶಿವನ ಕೂಡೆ ಸನಪಿದಂತ ಹರಣದಲ್ಲಿದೆ ಶಿವನ ಕೂಡೆ ಸನಪಿದಂತ ಹರಣದಲ್ಲಿದೆ ದಾನವ ನಿವಾನ ಕನದ ಗೀತ ಶೌರ್ಯದಲ್ಲಿದೆ ಶೌರ್ಯದಲ್ಲಿದೆ ಬಲವೀರನೇ ವೀರನೇ ನಾನೊಬ್ಬ ಏಕೈಕ ಎಂದು ಹೇಳಿಕೊಳ್ಳುವಂತಹದಿಂದ ಶಕ್ತಿ ಸಾಮರ್ಥ್ಯ ಎಲ್ಲಿ ಅಡಗಿ ಹೋಯಿತು. ತಂಡದ ಮಂಡಲಾಧಿಪರ ಅಸುವನ್ನ ಗಂಡುಗಳಿಗೆಲ್ಲ ಗಂಡ ಕೋದಂಡಿ ವೀರನು ಅರಿತಿಮಿರ ಮಾರ್ತಾಂಡ ಕೃಷ್ಣನ ತಂಗಿಯ ಗಂಡ ಬೆಳಿಗ್ಗೆ ತನ್ನಾಗಿ ಉಂಡ ತಂಗುಳನ್ನ ಉಂಡ ಎಲ್ಲಿ ಹೋಯ್ತು ನಿನ್ನ ಪರಾಕ್ರಮ? ಕುರಿಮತರಂ ದಳನ ಉರುಳುವ ವಟರತ್ತಂ ಪರಳುವ ದಳಂ ಮರಳುವ ಸಿಂಧೂರ ಗಟ್ಟೆ ಆ ಕಟ್ಟೆ ಎಲ್ಲ ಇಲ್ಲಿ ಹೋಯ್ತೀಗ. ಅರಿಕೇಸರಿ ಗದ್ದು ಯಾರಿದ್ದಾರೆ ಎಂಬುದಾಗಿ ಎಂದು ಹೇಳಿದ್ರು. ಅರಿಕೇಸರಿ ಗತಿ ಹೀಗಾಗಿ ಹೋಯ್ತ, ನಿನಗೆ ಹೀಗಾಗಬೇಕು. ಶಿವನ ಪೂಣೆ ಬಂದಿರಂತಹ ಆ ಪರಾಕ್ರಮ ಎನ್ನುಂಟು ತಾನೇ ಅಪ್ಪ ನಿವಾತಕವನ್ನು ಸೋಚಿದೆ. ಆ ಪರಾಕ್ರಮ ಹೀಗೆ ನುಟ್ಟು ತಡ ಬರಲಿ. ನೀನೇನು ಅಲ್ಲ, ನಿಮ್ಮರೆ ಹುಲ್ಲು ನಿಂದೇನು ಆಗ್ಲಿಕ್ಕಿಲ್ಲ. ಯಾಕೆ ಸುಮ್ಮನೆ ಹೀಗೆ ಕೊರಗಿ ಕೊರಗಪ್ಪ. ದೇವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದಿ ಕೃಷ್ಣ ಒಂದೊಂದು ಅಡಿ ಇಡುವುದಲ್ಲೂ ಕೂಡ ನಿನ್ನನ್ನು ಧ್ಯಾನಿಸಿಯೇ ನಾವು ಮುಂದುವರಿಯುವವರು. ಆದ್ರೆ ಈ ರೀತಿ ಆಯ್ತಲ್ಲ, ಈ ವಿರೋಧಿಯ ಮುಂದೆ ನಾವು ಎಂಟು ಕಾಳಗವನ್ನೂ ಮಾಡಬೇಕು. ನನ್ನ ಸಾರಥಿಯನ್ನು ನಾನು ಕಳೆದುಕೊಂಡಿದ್ದೇನೆ. ಪಾರ್ಥ ಸಾರಥಿಯಾದಂತಹ ನೀನೇ ಪ್ರತ್ಯಕ್ಷವಾಗಿ ನನಗೆ ಬೇಕಾಗುತ್ತೆ ಸ್ವಾಮಿ. ಸ್ವಾಮಿ ಹೇ ಅದ್ಭುತ ಅನಂತ ಕೇಶವ ನಾರಾಯಣ ಬಂದ ಆ ಕ್ಷಣದೊಳಗೆ ಮುನಿದು ಬಂದ ಆ ಕ್ಷಣದೊಳಗೆ ಗೋವಿಂದ ಮುನಿದು ಬಂದ
ತಳಮಳ ಅವನಲ್ಲಿ ಕಂಡೆ. ಏನೆಂದು ಹಾಗೆ ಕಣ್ಸನ್ನೆಯಲ್ಲಿ ಕೇಳಿದಂತಹ ಕಾಲಕ್ಕೆ ತಮ್ಮನಾದಂತಹ ಅರ್ಜುನನಿಗೆ ಏನೋ ಒಂದು ಆಪತ್ತು ಒದಗಿ ಬಂದಿದೆ, ಹಾಗಾಗಿ ನಾನು ಈಗಲೇ ತೆರಳಬೇಕು ಎಂಬ ಹಾಗೆ ಆಡಿದ. ಅಂತಹ ಧರ್ಮಜನಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಅವನನ್ನು ಯಾಗ ಮುಂದುವರಿಸುವಂತೆ ಹೇಳಿ ನಿನ್ನನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಇತ್ತ ಕಡೆಗೆ ಬಂದವನಿದ್ದೇನೆ. ಬಂದು ನೋಡುತ್ತೇನೆ ನತಮಸ್ತಕನಾಗಿದ್ದೀಯ. ಕೆಳಗೆ ಬಿದ್ದಂತಹ ನಿನ್ನನ್ನು ಎತ್ತಿ ನಿಲ್ಲಿಸಿದವನಿದ್ದೇನೆ. ಮಾತ್ರವಲ್ಲ, ನಿನ್ನದಾದಂತಹ ಮೈಯನ್ನು ಚಪ್ಪಲಿಸಿದವನಿದ್ದೇನೆ. ಆಶ್ಚರ್ಯ ಕಾಣುತ್ತಾ ಇದೆ. ನಿನ್ನದಾದಂತಹ ರಥವೆನ್ನುವುದು ಸಾರಥಿ ಇಲ್ಲದೆ ಬರಿದಾಗಿದೆ. ಅದಕ್ಕೆ ಬೇಕಾಗಿ ಸಾರಥಿಯ ಜಾಗವನ್ನು ನಾನು ಏರಿಕೊಳ್ಳುವುದಕ್ಕಿದ್ದೇನೆ. ಮಾತ್ರವಲ್ಲ, ಖಾಲಿಯಾಗಿ ಬಿದ್ದಿರುವಂತಹ ಹಯದ ವಾಗಿಗಳನ್ನು ಹಿಡಿದು ಕೈಯಲ್ಲಿ ಚಮ್ಮಟಿಕೆಯನ್ನು ಹಿಡಿದು ಸಾರಥಿಯನ್ನು ನಾನು ವಹಿಸುತ್ತೇನೆ. ರಥಿಕನಾಗಿ ರಥವನ್ನು ಕಂಡು ಪುಳಗೋ ದಿಂಡು ಕಡೆದರೆ ನಮಿಸಿ ಕಂಡು ಪುಳಗೋ ಸವದ ಗುರು ಜರಿ ದಿಂಡು ಕಡೆದರೆ ನಮಿಸಿ 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 ಅಂತವರಿಗೆ ಈಗ ದರ್ಶನವನ್ನು ಮಾಡುವಂತಹ ಸಂದರ್ಭ ಒದಗಿ ಬಂತು ಅಂತ ಹೇಳಿದ್ರೆ ಇದನ್ನು ನಾನೇ ಧನ್ಯವೇ ಹೌದು. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಗ ತುನ್ವಂತಿ ದಿವ್ಯೈಗಿ ಸ್ತವೈಗಿ ವೇದೈಗಿ ಸಾಂಗ ಪದಕ್ರಮೋ ಪರಿಷದಿ ಗಾಯಂತಿ ಯಂತಾವಗಾಯ ಧ್ಯಾನಾವಸ್ತಿ ಪದಕ್ಕತೆ ನಮಯತೋ ಪಶ್ಯಂತಿ ನೋಡಿದು ಯಜ್ಞಾಂತಗಳು ಸುರಾಸುರಗಣ ದೇವಾಯ ತಸ್ಮೈ ನಮಃ. ವೇದಗಳಿಗೆ ಗೋಚರನಾದಂತಹ ನೀನು ನಮ್ಮ ಈ ಜಪ್ಪಕಾವತಿಯನ್ನು ಸೇರಿಸಿದ್ದಾಗಿದ್ದರೆ ಈ ನಮ್ಮ ಜಪ್ಪಕಾವತಿಯ ಪಾವನವಾಯಿತು. ದೇವರೇ, ನಿನ್ನನ್ನು ಕಂಡು ನಾನು ಧನ್ಯನಾದೆ. ನಮ್ಮವರಿಗೂ ಬರುವುದು ಉಂಟ. ಹಾಗೆಯೇ ಬಂದಿದ್ದಾಗಿದ್ದರೆ ನಮ್ಮ ಭಾಗ್ಯ ಅಂತ ಕೇಳಬೇಕು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ. ಆದ್ದರಿಂದಲೇ ನಿನ್ನನ್ನು ಬಡಿಸಬೇಕು ಅಂತ ನಾನು ತೊಡಗಿದ್ದೇನೆ. ಓ
ಕುಂತಿ ದೇವಿಗೆ ನಿನ್ನ ಅರ್ಥಗೆ ನೀನು ಮಾತು ಬರ್ತಿದ್ದಂತೆ ಮಮ ಪ್ರಾಣಾಹಿ ಪಾಂಡವಾಹ ಯಾವಾಗಲೂ ರಕ್ಷಣೆ ಮಾಡ್ತೇವೆ ಎಂಬುದಾಗಿ. ಆದ ಕಾರಣ ರಕ್ಷಣೆ ಮಾಡುವುದಕ್ಕಾಗಿ ಇವ ಯುದ್ಧ ಆಗಿದೆ. ಇವನ ರಕ್ಷಣೆ ಮಾಡಿ ನೀನು ಮಾಡಿದ ಮತ್ತೆ ಯಾರು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆದ ಕಾರಣ ಪಾಂಡವರನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ರೆ ವಂಶನವನ್ನು ನೀನು ನನಗೆ ದರ್ಶನ ಕೊಡುವುದಕ್ಕೆ ಬಂದಿರಬೇಕು. ಅನನ್ಯ ಚಿಂತೆಯಂತೋ ಮಾಮ್ಯೇಗನಾದ ಪರಿಪಾಸತೆ ದೇಶ ನಿತ್ಯಾಭಿಕ್ತಾರಂ ಯೋಗಕ್ಷೇಮಂ ಮುಹಾಮಿಯರು. ಯಾವನು ಅನನ್ಯವಾಗಿ ನಿನ್ನನ್ನೇ ಪೂಜಿಸ್ತಾ ಇರ್ತಾರೋ ನಿನ್ನಲ್ಲೇ ಯೋಗಕ್ಷೇಮವನ್ನು ತಾನೆ ಅವರ ಆ ಭಕ್ತರ ಯೋಗಕ್ಷೇಮವನ್ನು ನೀವೇ ನೋಡಿಕೊಡ್ತೀನಿ ಎಂಬುದಕ್ಕೆ ಸಂದೇಶವಾಗಿ ಕಾಣುತ್ತಾ ಇದ್ದೀವಿ. ಯಾವ ಪಾರ್ಥವದೆ ತಂದು ಒಪ್ಪಿಸುವುದಕ್ಕಾಗಿ ಅಲ್ಲಿಂದ ನೀನಿಗೆ ಬಂದಿದ್ದಾಗಿದ್ದರೆ ನಾವು ಧನ್ಯರಾಗುವುದಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಅವನು ಏನನ್ನು ಆಶಿಸಿದ್ದಾನೋ ಅವನಿಗೆ ಬೇಕಾದ್ದು ಅದನ್ನು ಕೊಡಬೇಕಾಗಿದೆ. ಜಯವ ಪಾರ್ಥಗೆ ಕೊಡುವುದಕ್ಕಾಗಿ ನೀನು ಬಂದಿದ್ದರೆ ಅವನಿಗೆ ಅದನ್ನು ಕೊಡು. ಆದ್ದರಿಂದ ನಾವು ಏನು ಅನ್ಕೊಳ್ತೇವೋ ಅದು ನಮಗೆ ಸಿಕ್ಕಿದ್ರೆ ಸಾಕು. ನಾವು ದೊಡ್ಡದನ್ನೆಲ್ಲ ಆಸೆ ಮಾಡುವ ಕ್ರಮ ಇಲ್ಲ. ನಮಗೆ ಯಾವುದು ಸಿಕ್ಕಿತ್ತೋ ಅದು ಸಾಕಾಗ್ತದೆ. ಯಾವಾಗ ಇಂಥದ್ದೇ ಸಿಗಬೇಕು ಅಂತ ಒಬ್ಬ ಬಂದಿದ್ರೆ ಅವನಿಗೆ ಅದನ್ನೇ ಕೊಡು. ಜಯ ಪಾರ್ಥಗೆ ಬೇಕು ಅಂತಾಗಿದ್ರೆ ಅವನಿಗೆ ಅದನ್ನು ಕೊಡು. ಈ ಮೊದಲು ಅದಕ್ಕೆ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಪಾರ್ಥ ಅವನ ಎದುರಾಳಿಯೊಡನೆ ಚಪಟವನ್ನು ಕೊಟ್ಟಿದ್ದಾರೆ. ನೋಡೋಣ ಈ ತುದನೊಡನೆ ಹೋರಾಟ ಮಾಡಬೇಕು. ಸರಿಯಾಗಿ ಕೇಳಿಸಿಕೊ. ಮಾಡುತ್ತಿದ್ದೇನೆ ಶಪಥ ಎಲ್ಲವ ಸುಧರ್ಮ. ಇನ್ನೊಂದು 3 ಬಾಣದಲ್ಲಿ ಬೆರಹದಿದ್ದರೆ ಲೋಕದಲ್ಲಿ ಕಿಲ್ಪಿಸರಿಗೆ ಬರುವಂತಹ ಗತಿ ನನಗಾಗಲಿ. ಅವಸರದ ನಿರ್ಧಾರವನ್ನು ಕೈಗೊಂಡೆ. ಅವಸರವೇ ನಿನಗೆ ಒಂದು ಮಾತು ತಿಳಿದಿದೆ. ಅವಸರವೇ ಅಪಘಾತಕ್ಕೆ ಕಾರಣ. ಆದರೂ ಕೂಡ ನಾನು ಇಲ್ಲಿಯವರೆಗೆ ಬಂದವನು ನಿನ್ನನ್ನು ಸಂರಕ್ಷಿಸುವುದಕ್ಕೆ ಬೇಕಾಗಿ. ಅದುವೇ ಸೂತ ನಡೆದಂತಹ ಕಾಲದಲ್ಲಿ ನಿನ್ನದಾದಂತಹ ರತಿಕತ್ವಕ್ಕೆ
ಸಾರಥ್ಯವನ್ನು ಮಾಡುವುದಕ್ಕೆ ಬೇಕಾಗಿ ಇಲ್ಲಿಯವರೆಗೆ ಬಂದವನು. ಬಂದ ಮೇಲಾದರೂ ನಾನಾಡುವಂತಹ ಮಾತುಗಳಿಗೆ ಬೆಲೆ ಕೊಟ್ಟು ನಿನ್ನದಾದಂತಹ ನಿರ್ಧಾರವನ್ನು ನೀನು ಮಾಡಬೇಕಿತ್ತು. ಸ್ವಾಮಿ, ನೀವೇ ರಥದಲ್ಲಿ ಕೇಳಿದ್ದೀರಿ, ಭಾರತ ಶಪಥವನ್ನು ಮಾಡಲಿ. ಒಬ್ಬ ಹುಡುಗ ಹಾಗೆ ಹೇಳ್ತಾನೆ ಅಂತ ಆದ್ರೆ ನಿನ್ನ ಜೊತೆಯಲ್ಲಿ ನಾನಿರುವಾಗ ಶಪಥವೇನು ಕಡಿಮೆ ಮಾಡಬೇಕಾದ್ದನ್ನು ಮಾಡಿದ್ದೀರಿ. ಸಮಸ್ಯೆ ಆದದ್ದು ಇಲ್ಲಿ ಏನಾಯ್ತು? ನೀನು ಭಾವಿಸಿಕೊಂಡದ ಆತ ಬರೇ ಹುಡುಗ ಎಂಬ ಹಾಗೆ. ಮತ್ತೆ ಸರಿ, ಹುಡುಗನಿರಬಹುದು, ಯುವಕನಿರಬಹುದು. ಹಾಗೆಂದು ನಿನ್ನ ಪ್ರಾಯದ ಬಗ್ಗೆ ನೀನು ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ನೀನೇನು ಸರಿ ಸಣ್ಣ ಬಾಲಕನೇ, ಯುವಕನೇ, ನಿನಗೆ ಎಷ್ಟು ವರ್ಷಗಳು ಕಳೆದು ಹೋಯಿತವೆ ಅಲ್ಲವೇ? ವೃದ್ಧಾಪ್ಯವು ಸಮೀಪಿಸ್ತಾ ಉಂಟು. ಆದರೆ ಈ ಕಾಲಕ್ಕೆ ಯುವಕನಾಡಿದ ಮಾತಿಗೆ ಪ್ರತಿಯಾಗಿ ನೀನು ಕೂಡ ಪ್ರತಿಜ್ಞೆಯನ್ನು ಮಾಡುವುದಕ್ಕೆ ಹೊರಟಿದ್ದೀಯಲ್ಲ. ಈ ಪ್ರತಿಜ್ಞೆ ಎನ್ನುವುದು ಪ್ರಾರಂಭವಾಗುವಾದದ್ದು ಏನೇನು ಹೊಸದೇನಲ್ಲ. ನೀವು ಪ್ರತಿಜ್ಞೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ. ಯಾವಾಗದಿಂದ? ನಿಮ್ಮ ಮಡದಿಯಾದಂತಹ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಆ ದುಶ್ಯಾಸನ ಸೀರೆಯನ್ನೆಳೆದಾಗ ಭೀಮ ಶಪಥವನ್ನು ಮಾಡಿದ. ಏನು ಮಾಡಿದ? ಇದಕ್ಕೆ ಕಾರಣೀಕರ್ತನಾದಂತಹ ಕರ್ಣನನ್ನು ಅರ್ಜುನನ ಮುಖಾಂತರ ಕೊಲ್ಲಿಸುತ್ತೇನೆ ಎಂಬ ಹಾಗೆ ಶಪಥವನ್ನು ಮಾತ್ರವಲ್ಲ, ಶಕುನಿಯನ್ನು ಸಹದೇವ ಕೊಲ್ಲುತ್ತಾನೆ ಎಂಬ ಹಾಗೆ ಆಡಿದ. ಶಪಥ ಮಾಡಿದ ಯಾರು? ಭೀಮ ಶಪಥ ಮಾಡಿದ್ದು. ಭೀಮ ಶಪಥ ಮಾಡಿದರೂ ಕೂಡ ಯಾರೂ ಕೂಡ ಭೀಮನ ಮುಖವನ್ನು ನೋಡಿದ್ದಿಲ್ಲ. ಆ ಕಾಲದಲ್ಲಿ ಎಲ್ಲರೂ ನಿನ್ನದಾದಂತಹ ಮುಖವನ್ನು ಗಮನಿಸಿದ್ರು. ಯಾಕೆ? ಭೀಮ ಶಪಥ ಮಾಡಿದ್ದು ಕರ್ಣನನ್ನು ಅರ್ಜುನನ ಮೂಲಕ ಕೊಲ್ಲಿಸುತ್ತೇನೆ ಎಂಬ ಹಾಗೆ. ಆಗ ನೀನಾಡಿದೆ. ಏನೆಂದಾಡಿದೆ? ಒಂದೊಮ್ಮೆಗೆ ಮುಂದೆ ಯುದ್ಧವು ಸಂಘಟಿಸಿತು ಎಂದಾದಲ್ಲಿ, ಕೃಷ್ಣನ ಸಹಾಯವಿದ್ದದೇ ಹೌದಾದಲ್ಲಿ ಅವ ಮಾಡಿದಂತಹ ಪ್ರತಿಜ್ಞೆಯನ್ನು ನಾನು ಈಡೇರಿಸುತ್ತೇನೆ ಎಂಬ ಹಾಗೆ ಆಡಿದೆ. ಮಾತು ಕೊಟ್ಟಂತೆ ಪ್ರತಿಜ್ಞೆಯನ್ನೇನು ಈಡೇರಿಸಿದವನಿಗೆ ಯಾವತ್ತೂ ನಿಮ್ಮ ಬೆಂಬಲ ನಮ್ಮ ಜೊತೆಗಿದೆ ಅಂತ ಭರವಸೆ ಆ ಕಾಲದಲ್ಲೇ ಇತ್ತು. ಆದ್ದರಿಂದ ಅವತ್ತೇ ಹೇಳಿದ್ದು ನಾನು, ಕೃಷ್ಣನ ಬರು ಇದೆ ಅಂತ ಆದ್ರೆ ಆ ಪ್ರತಿಜ್ಞೆ ಎಲ್ಲವನ್ನು ನಾನು ಗೆಲ್ಲುತ್ತೇನೆ ಅಂತ. ಅದೇ ರೀತಿಯಲ್ಲಿ ಗೆದ್ದು ಬಂದಿದ್ದೇನೆ. ನಿಮಗೆ ನನ್ನ ಭರವಸೆ ಇದೆ ಎಂಬಂತಹ ನಂಬಿಕೆಯಿಂದ ನೀವು ಪ್ರತಿಜ್ಞೆಯನ್ನು ಮಾಡುತ್ತೀರಿ. ಆದರೆ ನೀವು ಕೈದಂತಹ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವಲ್ಲಿ ನಾನೆಷ್ಟು ಕಷ್ಟಪಡಬೇಕಾಗುತ್ತದೆ ಗೊತ್ತೇ? ಏನಾಯ್ತು? ಈ ಪ್ರಕರಣವನ್ನು ಬಿಡೋಣ. ಹಿಂದೆ ನಡೆದಂತಹ ಒಂದು ಪ್ರಕರಣ, ನಿನ್ನ ಮಗನಾದಂತಹ ಅಭಿಮನ್ಯು ಕುರುಕ್ಷೇತ್ರದಲ್ಲಿ ಮಾಡಿದಂತಹ ಕಾಲಕ್ಕೆ ಆತನ ಮರಣಕ್ಕೆ ಕಾರಣೀಕರ್ತನಾದಂತಹ ಸೈಂಧವನನ್ನು ಸೂರ್ಯ ಅಸ್ತಮಿಸುವುದರ ಒಳಗೆ ಕೊಲ್ಲುತ್ತೇನೆ ಎಂಬ ಹಾಗೆ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ನಾನೇ ಭಾಷೆಯನ್ನು ಕೊಟ್ಟವ. ಹೌದಾ? ಆ ಕಾಲದಲ್ಲಿ ನಿನ್ನ ಬಳಿಯಲ್ಲಿ ನಾನಿದ್ದೇನ? ಇರಲಿಲ್ಲ. ಹಾಗೆಂದು ನನ್ನದಾದಂತಹ ಕೃಪಾ ಕಟಾಕ್ಷ ನಿನಗಿದೆ ಎಂಬುದನ್ನು ತಿಳಿದುಕೊಂಡೇ ನೀನು ಪ್ರತಿಜ್ಞೆಯನ್ನು ಮಾಡಿದ್ದೀಯ. ಸೂರ್ಯ ಮುಳುಗುವುದರ ಒಳಗಾಗಿ ಆತನನ್ನು ಕೊಲ್ಲಲಿಕ್ಕೆ ಆಗಲಿಲ್ಲ ಅಂತ ಆದ್ರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಆತನನ್ನು ಕೊಂದು ನಾವು ಜಯವನ್ನು ಸಾಧಿಸಿದ್ದೇವೆ. ಹೇಗೆ ಕೊಂದದ್ದು ನೀನು? ಹೇಗೆ? ನಾನೊಂದು ಶಪಥ ಮಾಡಿದ್ದೇನಲ್ಲ, ಮಮ ಪ್ರಾಣಾನಿ ಪಾಂಡವ ಎಂಬ ಹಾಗೆ. ನಿನ್ನ ತಾಯಿಯಾದಂತಹ ಕುಂತಿದೇವಿಗೆ ಮಾತನ್ನು ಕೊಟ್ಟವನು ನಾನು. ನನ್ನ ಪಂಚ ಪ್ರಾಣಗಳ ರೀತಿಯಲ್ಲಿ ಪಾಂಡವರನ್ನು ಕಾಯುತ್ತೇನೆ ಎಂಬ ಹಾಗೆ. ಜಯದ್ರಥನ ಪ್ರಕರಣದಲ್ಲಿ ನೀನು ಶಪಥವನ್ನು ಮಾಡಿದಂತಹ ಕಾಲಕ್ಕೆ ಆತನನ್ನು ಕೊಲ್ಲುವುದಕ್ಕೆ ನಿನಗೆ ಅಸಾಧ್ಯವೆಂದು ತಿಳಿದಂತಹ ನಾನು ಜಯದ್ರಥನ ನಿನಗೆ ಹುಡುಕುವುದಕ್ಕೆ ಸಾಧ್ಯವಾಯಿತಾ? ಜಯದ್ರಥ ಅಡಗಿಕೊಂಡಿದ್ದ. ಆತ ಇದ್ದಂತಹ ಜಾಗವೇ ನಿನಗೆ ತಿಳಿಯಲಿಲ್ಲ. ಆ ಕಾಲದಲ್ಲಿ ನನ್ನದಾದಂತಹ ಸುದರ್ಶನವನ್ನೇ ಕಳುಹಿಸಿ ಸೂರ್ಯನಿಗೆ ಅಡ್ಡಲಾಗಿ ಹಿಡಿದು ಕೃತ್ರಿಮದ ರಾತ್ರಿಯನ್ನು ಸೃಷ್ಟಿಸಿದೆ. ಅಲ್ಲವೇ? ವಿಚಾರವನ್ನು ತಿಳಿದಂತಹ ಜಯದ್ರಥ ಶಿಬಿರದಿಂದ ಹೊರಬಂದ. ಆ ಕಾಲದಲ್ಲಿ ನೀನು ಅವನನ್ನು ಕೊಲ್ಲುವುದಕ್ಕೆ ನಾನು ಸಹಾಯವನ್ನು ಮಾಡಿದೆ. ಒಂದವರಿದ್ದೀಯ, ಆತನೇನು ದುಷ್ಟನಿದ್ದಾನೆ. ಅದೇ ರೀತಿ ನೀವು ಐದಂತಹ ಪ್ರತಿಜ್ಞೆಗಳಲ್ಲಿ ಇದುವರೆಗೆ ನಾನು ಪೂರೈಸುವುದಕ್ಕೆ ನಾನು ಸಹಾಯ ಮಾಡಿದ್ದೇನೆ. ಯಾಕೆ? ಖಂಡಿತ ಹೌದು. ಇಲ್ಲಿಯವರೆಗೆ ನಾವು ಮಾಡಿದಂತಹ ಪ್ರತಿಜ್ಞೆ ಫಲಕಾರಿ ಆಯಿತು ಅಂತ ಆದ್ರೆ ದೇವನಾದ ನಿನ್ನ ಸಹಾಯ ನಮಗಿತ್ತು. ಅದೇ ರೀತಿ ಈಗ ಕೂಡ ನಿನ್ನನ್ನು ನಮಗೆ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ನಮ್ಮನ್ನು ರಕ್ಷಿಸಬೇಕಾದವನು ನೀನು. ಅಯ್ಯ, ಹಿಂದೆ ಜಯದ್ರಥಂತಹ ದುಷ್ಟರನ್ನು ಕೊಲ್ಲುವುದಕ್ಕೆ ಸಹಾಯ ಮಾಡಿದೆ. ಯಾಕೆ? ಅವರೆಲ್ಲರೂ ದುಷ್ಟರಿದ್ದಾರೆ. ಆದರೆ ಇಲ್ಲಿಯ ಕತೆ ಬೇರೆ ಬೇರೆ. ಯಾಕೆ ಗೊತ್ತೇ? ಈಗ ವೈಷ್ಣವನಿವನು ವೀರ ವೈಷ್ಣವನಿವನು ಆ
ಪ್ರತಿಜ್ಞೆಯನ್ನೇನು ಮಾಡಿದ್ದೀಯ, ಆದರೆ ಅದನ್ನು ಈಡೇರಿಸುವುದರ ಬಗ್ಗೆ ನಾವು ಸ್ವಲ್ಪ ಆಲೋಚನೆಯನ್ನು ಯಾಕೆ ಆಲೋಚನೆ ನೀನೇ ಇರ್ತೀಯಲ್ವಾ? ಈ ಹಿಂದೆ ಪ್ರತಿಜ್ಞೆ ಮಾಡಿದ ಹಾಗಲ್ಲ. ಯಾಕೆ ದುಷ್ಟರ ಹರಣಕ್ಕಾಗಿ ನೀನು ಪ್ರತಿಜ್ಞೆಯನ್ನು ಮಾಡಿದ್ದೇ ಹೌದು, ಅದಕ್ಕೆ ನಾನು ಸಹಾಯವನ್ನು ಕೂಡ ಮಾಡಿದವನಿದ್ದೇನೆ. ಆದರೆ ಈ ಹೊತ್ತು ನಮ್ಮ ಎದುರಾಳಿಯಾಗಿ ನಿಂತಿರುವವನನ್ನು ದುಷ್ಟ ಎಂಬ ಹಾಗೆ ನಾವು ಕಂಡುಕೊಳ್ಳುವುದಕ್ಕಾಗುವುದಿಲ್ಲ. ಏನು ಮಹಾ ಕಾರಣ ಉಂಟು, ಬೇರೇನಲ್ಲ, ಈತ ಸಾಮಾನ್ಯದವನಲ್ಲ, ವೀರ ವೈಷ್ಣವನಿದ್ದಾನೆ, ನನ್ನ ಪರಮ ಭಕ್ತನಿದ್ದಾನೆ, ನನ್ನ ಪರಮ ಸಖನೆಂದೆನಿಸಿಕೊಂಡಿದ್ದಾನೆ. ಮಾತ್ರವಲ್ಲ, ಆತ ಕೂಡ ಪ್ರತಿಜ್ಞೆ ಮಾಡಿದ್ದು ಹೇಗೆ, ಒಂದೊಮ್ಮೆಗೆ ನೀನೆಸೆಯುವಂತಹ ಬಾಣಗಳನ್ನು ಆತ ಖಂಡಿಸದೆ ಹೋದಲ್ಲಿ ನನ್ನ ಭಕ್ತನೇ ಅಲ್ಲ ಎಂಬ ಹಾಗೆ ಆಡಿದ. ಒಂದೊಮ್ಮೆಗೆ ಅವನಿಂದ ನಿನ್ನಿಂದ ಅವ ಎಸೆಯುವಂತಹ ಅಂಬುಗಳಿಗೆ ಏನಾದರೂ ತೊಡಕನ್ನು ನಿನಗೆ ಮಾಡಲು ಅಸಾಧ್ಯವಾಗಿ ಹೋದಲ್ಲಿ ನಾನು ನನ್ನ ಭಕ್ತನನ್ನು ಒಪ್ಪದೇ ಇದ್ದ ಹಾಗೆ ಆಗುವುದಿರಬೇಕು. ಅದಕ್ಕೆ ಬೇಕಾಗಿ ಆಡಿದ್ದು ನಾನು. ವೀರ ವೈಷ್ಣವನಿದ್ದ, ಅಷ್ಟೇ ಅಲ್ಲ, ಏಕಪತ್ನಿ ವ್ರತಸ್ಥನಿದ್ದಾನೆ, ಸತ್ಯಸಂಧನಿದ್ದಾನೆ, ನೀತಿವಂತನಿದ್ದಾನೆ, ದುಷ್ಟ ಬುದ್ಧಿಗಳನ್ನು ತ್ಯಜಿಸಿದವನಿದ್ದಾನೆ, ಸಚ್ಚಾರಿತ್ರ್ಯವಂತನಿದ್ದಾನೆ. ಹಾಗಾಗಿ ಈತನನ್ನು ನಿನ್ನದಾದಂತಹ ಪ್ರತಿಜ್ಞೆ ಈಡೇರಿಸುವುದರ ಮೂಲಕವಾಗಿ ಕೊಲ್ಲುವ ಬಗ್ಗೆ ಹೇಗೆ ನಾನು ಯೋಚನೆ ಮಾಡುವುದು ಎಂಬ ಹಾಗೆ ಆಲೋಚಿಸಿದ್ರೆ ನನಗೆ ಒಂದು ಪ್ರಕರಣ ನೆನಪಾಗುತ್ತದೆ. ಪಾರ್ಥ, ಒಂದು ತಾಯಿಗೆ 2 ಮಕ್ಕಳಿದ್ದರೆ ಒಂದು ಮಗು ತಾನು ಊಟ ಮಾಡದೆ ತಾಯಿ ಊಟ ಮಾಡಬಾರದು ಎಂಬ ಹಾಗೆ ಅಪೇಕ್ಷಿಸುತ್ತದೆ. ಇನ್ನೊಂದು ಮಗು ತಾಯಿ ಊಟ ಮಾಡದೆ ತಾನು ಊಟ ಮಾಡಲಾರೆ ಎಂಬ ಹಾಗೆ ಅಪೇಕ್ಷಿಸುತ್ತದೆ. ಆ ಕಾಲದಲ್ಲಿ ತಾಯಿಯಾದವಳು ಏನು ಮಾಡಬೇಕು? ಒಂದು ಮಗು ಸೊಂಟದಲ್ಲಿದ್ದರೆ ಇನ್ನೊಂದು ಮಗು ಸೆರಗನ್ನು ಹಿಡಿದುಕೊಂಡಿರ್ತದೆ. ಅದುವೇ ಆ ಕಾಲದಲ್ಲಿ ಯಾವ ಮಗುವಿನ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಎಂಬ ಹಾಗೆ ಒಂದು ಅರ್ಥ ಅಲ್ಲಿ ಮೂಡ್ತದೆ. ಅದೇ ರೀತಿಯಲ್ಲಿ ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿದಂತಹ ನಿನ್ನನ್ನು, ಆ ಪ್ರತಿಜ್ಞೆಯನ್ನು ಖಂಡಿಸಿದಂತಹ ಅವನನ್ನು ಯಾವ ರೀತಿ ಸಲಹಲಿ, ಯಾವ ರೀತಿ ಮನಸ್ಸಿನ ಪಿತನಾದಂತಹ ನೀವೇ ಕಾರಣನಂತೆ. ನಿನ್ನ ಮನಸ್ಸಿನ ಇಚ್ಛೆ ಏನೆಂಬುದನ್ನು ನಾನು ಅರ್ಥ ಮಾಡಿಕೊಂಡೆ. ಈ ಲೋಕದಲ್ಲಿ ನಡೆಯುತ್ತಿರುವಂತಹ ಆಗು ಹೋಗುಗಳಿಗೆ ಕಾರಣೀಭೂತನಾದವನು ನೀನು ಹೌದು. ನಾಟಕ ಬರುವುದು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟಿ ನಟರಾಂತಿಗರು ಚಿತ್ರಪಾತ್ರಗಳು. ಆಟಕ್ಕೆ ಕಥೆ ಇಲ್ಲ, ಮೊದಲಿಲ್ಲ ಕಡೆ ಇಲ್ಲ, ನೋಟಕರೆ ಮಾಟಕರೇ ಆಗಿದ್ದಾನೆ.
ನಾಟಕದಲ್ಲಿ ಸೂತ್ರಧಾರಿಯಾಗಿ ಎಲ್ಲರನ್ನೂ ನೀನು ಅವನನ್ನು ಉಳಿಸ್ತಾ ಇದ್ದಿ ಸ್ವಾಮಿ. ನೀನಿಲ್ಲದೆ ಇರುವಂತಹ ಯಾವುದಾದ್ರೂ ಸ್ಥಳ ಇದೆ? ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ, ನಿಖಿಲ ವ್ಯಾಪಕ ನೀನೆ ವಿಶ್ವ ರಕ್ಷಕನೇ ಹೌದು. ಆದ್ದರಿಂದಲೇ ಲೋಕಮುಖದ ಭಕ್ತೋತ್ತಮರು ನಿನ್ನನ್ನು ಕೊಂಡಾಡಿದ್ದು. ವಿಶ್ವಂ ವಿಷ್ಣು ವಶಕ್ಕಾರೋ ಭೂತ ಭವ್ಯ ಭವತ್ಪ್ರಭು. ಎಲ್ಲಾ ಕಡೆಗಳಲ್ಲಿಯೂ ವ್ಯಾಪಕನಾಗಿರುವಂತಹ ನೀನು ಯಾರಿಗೆ ಏನು ಬೇಕು ಎಂಬುದನ್ನು ಕೊಡುವುದಕ್ಕೆ ಅಸಮರ್ಥನಾಗಿ ಹೋಗಿದ್ದೀವಿ. ನಿನ್ನ ಇಚ್ಛೆಯಂತೆ ನಡೆಯುವುದಲ್ಲೇ ಸ್ವಾಮಿ. ಈ ದೇಹ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಎಂದೋ ಒಂದು ದಿನ ಅಳಿದು ಹೋಗಲೇಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈಗ ಸಂಸಾರೇ ಬಹು ದುಸ್ತಾರಿ ಕೃಪಯಾ ಪಾರೇ ಪಾಹಿ ಮುರಾರಿ. ಆದ್ದರಿಂದ ಪುನರಪಿ ಹುಟ್ಟಬೇಕೆಂಬ ಬಯಕೆ, ಈ ಲೋಕದಲ್ಲಿ ರಾಜ್ಯಿಸಬೇಕು ಎಂಬ ಬಯಕೆ ನನಗೆ ಇಲ್ಲ ಸ್ವಾಮಿ. ನನಗೆ ಬೇಕಾದ್ದು ಒಂದೇ, ನಿನ್ನನ್ನು ಸೇರಬೇಕು ಎಂಬ ಇಚ್ಛೆ ಇರುವುದಾದ್ದರಿಂದ ನನಗೆ ಏನು ಬೇಕು ನೀನು ಕೊಟ್ಟೇ ಕೊಡ್ತಿ ಎಂಬ ಭರವಸೆ ನನ್ನ ಪಾಲನೆ ಇದ್ದೇ ಇದೆ. ಹಾಗೆಂದು ಅವನು ಇಚ್ಛಿಸುವಂತಹ ಜಯವನ್ನು ಅವನಿಗೆ ಕೊಡು. ಈಗಿಂದಿಗಲೇ ಅವನು ಮಂತ್ರೋಚ್ಚಾರಗಳು ಪ್ರತಿನಿತ್ಯವೂ ಅದೆಷ್ಟು ಬಾರಿ ವಿಷ್ಣು ಸಹಸ್ರನಾಮವನ್ನು ಆತ ಪಠಿಸ್ತಾನೆ. ಅವನಿಗೆಲ್ಲವೂ ಹೃದಯದಲ್ಲಿ ಅರಳಿ ನಿಂತಿದೆ. ಹಾಗಾಗಿ ಅವನನ್ನು ಅಷ್ಟು ಸುಲಭವಾಗಿ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ನೀನು ಆತನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನಿನ್ನದಾದಂತಹ ಬಾಣಕ್ಕೆ ಬಿಲ್ಲಿಗೆ ಬಾಣವನ್ನು ಜೋಡಿಸಿದವನಿದ್ದೀಯ. ನಿನ್ನ ಈ ಹುಲು ಬಾಣದಿಂದ ಆತನನ್ನು ಏನು ಮಾಡುವುದಕ್ಕೂ ಸಾಧ್ಯವಿಲ್ಲ. ಸಾಧ್ಯವೇ ಹಾಗೆಂದು ಅದಕ್ಕೆ ಸ್ವಲ್ಪ ಪುಣ್ಯ ಸಂಚಯನವಾಗಬೇಕು. ಅದು ಹೇಗೆ? ನನ್ನದಾದಂತಹ ಈ ಕೃಷ್ಣಾವತಾರದಲ್ಲಿ ಹಿಂದೆ ನಾನು ಸಣ್ಣದಿರುವಂತಹ ಕಾಲಕ್ಕೆ ಗೋವುಗಳನ್ನು ಮೇಯಿಸಿಕೊಂಡಿದ್ದವನು. ಆ ಕಾಲದಲ್ಲಿ ಒಂದು ಘಟನೆ ನಡೆಯಿತು, ಗೋವರ್ಧನೋದ್ಧಾರಣ ಅಲ್ಲವೇ? ಗೋವರ್ಧನವನ್ನು ಉದ್ಧರಿಸಿದಂತಹ ಕಾಲಕ್ಕೆ ಎಲ್ಲರೂ ನನ್ನನ್ನು ಗೋಪಾಲ ಕೃಷ್ಣ ಎಂಬ ಹಾಗೆ ಆಡಿ ಗೋಪಾಲ ಕೃಷ್ಣ ಎಂಬ ಹಾಗೆ ಆಡಿದ್ರು, ಹಾಗಾಗಿ ಗೋವಿಂದರಾಜ ಪಟ್ಟಾಭಿಷೇಕ. ಹಾಗಾಗಿ ಅಂದು ನಾನು ಪಡೆದಂತಹ ಆ ಗೋಪಾಲ ಕೃಷ್ಣನ ಪುಣ್ಯ ಏನು? ಆ ಪುಣ್ಯವನ್ನು ಈ ಬಾಣಕ್ಕೆ ನೆರವೇರಿದ್ದೇನೆ. ಕೂಡು ಬಾಣವನ್ನು
ಅನುಗ್ರಹ ಮಾಡಿದ ಸಾಧ್ಯ ಇದ್ರಲ್ಲಿ ನಾನು ಕೊಡುತ್ತೇನೆ ಅವನು. ಇದರಲ್ಲಿ ಅಲ್ಲ, ಇನ್ನು ನೀನು 100 ಶರವನ್ನು ಪ್ರಯೋಗಿಸಿದರೂ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಏನು ಈ ಹುಲುಶರಗಳಿಂದ ಆ ಸುಧರ್ಮನನ್ನು ಬೇಕಿಸುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಮತ್ತೆ 1ನೇ ಶರವನ್ನು ನೀನು ಪ್ರಯೋಗಿಸಿದ್ದೀಯ. ಆ ಶರಕ್ಕೆ ನಾನು ಗೋವರ್ಧನವು ಧರಣ ಮಾಡಿದಂತಹ ಪುಣ್ಯವನ್ನು ಧಾರೆ ಎರೆದು ಕೊಟ್ಟವನಿದ್ದೇನೆ. ಅದು ಸಾಕಾಗಲಿಲ್ಲ. ಹಾಗಂತ ಇನ್ನೂ ನಮ್ಮಲ್ಲಿ ಉಂಟು. ಈ ಕೃಷ್ಣಾವತಾರವನ್ನು ಗೈದವನು ನಾನು. ಈ ಕೃಷ್ಣಾವತಾರದಲ್ಲಿ ಏನೆಲ್ಲ ಲೀಲೆಗಳನ್ನು ನಾನು ಗೈದವನಿದ್ದೇನೆಯೋ ಆ ಲೀಲೆಗಳಿಂದ ಪಡೆದಂತಹ ಎಲ್ಲ ಪುಣ್ಯವನ್ನು ಈ ಬಾಣಕ್ಕೆ ನಾನು ಎರೆದವನಿದ್ದೇನೆ. ಪ್ರಯೋಗಿಸಿ ಬಾಣವನ್ನು. ಮುಂದೆ ಬರುವಂತಹ ಬಾಣು 2ನೆಯ ಬಾಣು ಮಹಾಬಾಣು. ಈ ಬಾಣವನ್ನು ಮಧ್ಯಪಥದಲ್ಲಿ ಕತ್ತರಿಸದೆ ಹೋದರೆ ಪ್ರದೋಷ ಕಾಲದಂತಹ ಸಮಯದಲ್ಲಿ ವಸಿಷ್ಠ ಅರುಂಧತಿ ದೇವಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅವನನ್ನು ಆ ಪಾಪ ನನ್ನ ಪಾಲಿಗೆ ಬರಲಿ. ಮತ್ತೊಂದು ಶರ ತಡೆ 2 ಶರಗಳನ್ನು ಈಗಾಗಲೇ ಪ್ರಯೋಗಿಸಿದವನಿದ್ದೀವಿ. ಆದರೆ ಏನಾದರೂ ಉಪಯೋಗಕ್ಕೆ ಬಂತ? ಇಲ್ಲವೇ ಇಲ್ಲ. ಹಾಗೆಂದು ಈ 3ನೇ ಶರ ಆತನನ್ನು ಸೀಳುವುದಕ್ಕೆ ಸಾಧ್ಯ ಉಂಟು? ಇಲ್ಲವೇ ಇಲ್ಲ. ಯಾಕೆ ಇಲ್ಲ? ಯಾಕಂತ ಹೇಳಿದ್ರೆ ಪರಮ ವೈಷ್ಣವನೀತ. ಅಷ್ಟೇ ಅಲ್ಲ, ನಾನು ಇದ್ದ ಏಕಪತ್ನಿ ವ್ರತಸ್ಥ ಎಂಬ ಹಾಗೆ ಆಡಿದೆ. ಇಷ್ಟೊತ್ತು ನಾನು ಧಾರೆ ಎರೆದು ಏನಂತ ಕೃಷ್ಣಾವತಾರದಲ್ಲಿ ನಾನು ಗೈದಿರುವಂತಹ ಫಲಗಳನ್ನೆಲ್ಲ ಎರೆದವನು ನಾನು. ಆದರೆ ಈ ಕೃಷ್ಣಾವತಾರದಲ್ಲಿ ನಾನು ಬಹುಪತ್ನಿಗಳನ್ನು ಹೊಂದಿದವನು. ಬಹುಪತ್ನಿಗಳನ್ನು ಹೊಂದಿದಂತಹ ನನ್ನದಾದಂತಹ ಈ ಪುಣ್ಯ ಆತನನ್ನು ಸೂರೆಗೊಳ್ಳುವುದಕ್ಕೆ ಸಾಧ್ಯವಾಗದೇ ಹೋದು. ಆತ ಏಕಪತ್ನಿ ವ್ರತಸ್ಥನಾಗಲಿಲ್ಲ. ಅದಕ್ಕೆ ಬೇಕಾಗಿ ನಮ್ಮಲ್ಲಿಯೂ ಇದೆ ಅಲ್ಲ. ಈ ನಾನು ಒಂದು ಅವತಾರವನ್ನು ಗೈದಿದ್ದೆ. ತ್ರೇತೆಯಲ್ಲಿ ರಾಮನಾಗಿ ಕಾಣಿಸಿಕೊಂಡವನು ನಾನು. ಆ ಕಾಲದಲ್ಲಿ ಏಕಪತ್ನಿ ವ್ರತಾಚರಣೆಯನ್ನು ಮಾಡಿಕೊಂಡು ಬಂದವನು. ಆ ರಾಮಾವತಾರದಲ್ಲಿ ಗಳಿಸಿದಂತಹ ಸಕಲ ಪುಣ್ಯವನ್ನು ಈ ಬಾಣಕ್ಕೆ ಎರೆದವನಿದ್ದೇನೆ. ಸಾಕಾಗುವುದಿಲ್ಲ, ಇಷ್ಟು ಪುಣ್ಯ ಸಾಕಾಗುವುದಿಲ್ಲ. ಮಾತ್ರವಲ್ಲ, ಈ ಬಾಣದ ಆದಿಯಲ್ಲಿ ಬ್ರಹ್ಮನನ್ನು, ಅಂತ್ಯದಲ್ಲಿ ದಯಾಧಿಕಾರಿಯಾದಂತಹ ಪರಮೇಶ್ವರನನ್ನು ಇಟ್ಟವನಿದ್ದೇನೆ. ಅಷ್ಟೇ ಅಲ್ಲ, ಈ ಬಾಣದ ಮಧ್ಯದಲ್ಲಿ ಪಾಲನಾಧಿಕಾರಿಯಾದಂತಹ ಹರಿಯಾದಂತಹ ನಾನೇ ಗೆಲ್ಲಿಸುವವನಿದ್ದೇನೆ. ಅಷ್ಟೇ ಅಲ್ಲ, 3 ಮೂರ್ತಿಗಳ ಶಕ್ತಿ ಈ ಬಾಣದಲ್ಲಿ ತಡೆಯುವುದಕ್ಕಾಗುವುದಿಲ್ಲ. ಇದೋ ಇವನಾದಂತಹ ಮೈಯನ್ನು ಸತ್ಯ. ಮಧ್ಯಪಥದಲ್ಲಿ ನಾನು ಕತ್ತರಿಸಿದ್ದೇನೆ. ಹಾಗಾದರೆ ನಿನ್ನ ಪುಣ್ಯದ ಬಲವು ಯಾರನ್ನು ಸೇರಿತು ಸ್ವಾಮಿ, ಯಾರನ್ನು ಸೇರಿತು ರಣಾಂಗಣವಿದು ಯುದ್ಧ ಸಾಗುತ್ತಾ ಇದೆ. ಈ ಮಧ್ಯೆ ನಿನಗೆ ಒದಗಿ ಬಂದಂತಹ ಜಿಜ್ಞಾಸೆ, ಅರ್ಜುನನು ಪ್ರಯೋಗಿಸಿದಂತಹ ಬಾಣಗಳನ್ನೆಲ್ಲ ಸೂರೆಗೊಂಡವನಿದ್ದೀಯ. ಅದಕ್ಕೆ ನಾನು ಪುಣ್ಯಗಳನ್ನೆಲ್ಲ ಧಾರೆ ಎರೆದವನು ಅಲ್ಲವೇ? ನಿನಗೊಂದು ಮಾತನ್ನು ಕೇಳುತ್ತೇನೆ ನಾನು. ಸಮುದ್ರದಲ್ಲಿರುವಂತಹ ನೀರು ಆವಿಯಾಗಿ
ಅಂಬರವನ್ನು ಸೇರುತ್ತದೆ, ಮೋಡವಾಗಿ ಪರಿವರ್ತನೆ ಕೊಡುತ್ತದೆ, ಮರಳಿ ಮಳೆಯಾಗಿ ಸಾಗರವನ್ನು ಸೇರುವುದಿಲ್ಲವೇ? ಅದೇ ರೀತಿಯಾಗಿ ನಾನು ಗೈದಂತಹ ಪುಣ್ಯಗಳೆಲ್ಲ ಅರ್ಜುನನ ಬಾಣದ ಮುಖಾಂತರವಾಗಿ ನಿನ್ನನ್ನು ಸೇರಿ ಬಳಿಕ ಮರಳಿ ನನ್ನನ್ನು ಸೇರಿಕೊಂಡಿದೆ. ಆ ಬಗ್ಗೆ ಯಾವುದೇ ರೀತಿಯಾದಂತಹ ಸಂಶಯವೇ ಬೇಡ. ಅರ್ಜುನನಿಗೆ ಬೇಕಾಗಿರುವುದು ಭೌತಿಕವಾದಂತಹ ವಿಜಯ, ನಿನಗೆ ಬೇಕಾಗಿರುವುದು ಪಾರಮಾರ್ಥಿಕವಾದಂತಹ ವಿಜಯ. ನಿನಗೆ ಬೇಕಾದನ್ನು ನಾನು ಕೊಡುತ್ತೇನೆ, ಅವನಿಗೆ ಬೇಕಾದನ್ನು ನಾನು ಕೊಡುತ್ತೇನೆ. ಮಾಡಿ ಯುದ್ಧವನ್ನು. ಮಾತ್ರವಲ್ಲದೆ ನಾನು ಮಾಡುವಂತಹ ಒಂದು ಪ್ರತಿಜ್ಞೆಯನ್ನು ಎಲ್ಲರೂ ಕೇಳಲೇಬೇಕು. ಕ್ಷೇತ್ರ ಕ್ಷೇತ್ರವನ್ನು ಸಂಚಾರ ಮಾಡಿ ಭೂಲೋಕದ ಕೈಲಾಸವೆಂದು ಹೆಸರನ್ನು ಪಡೆದಂತಹ ಕಾಶಿ ಕ್ಷೇತ್ರವನ್ನು ಪರಮ ಪ್ರದೋಷ ದಿನವಾದಂತಹ ಶಿವರಾತ್ರಿಯನ್ನು ಪ್ರವೇಶಿಸಿ ಅಲ್ಲಿ ಬಿಡದೆ ಶಿವನ ಮಹಾದೇವರನ್ನು ರಾತ್ರಿ ಕಾಲದಲ್ಲಿ ಅರ್ಪಿಸುವಂತಹ ಸಂದರ್ಭದಲ್ಲಿ ಅವನನ್ನು ಎಡೆಗಾರಿ ಪಾಪ ನನ್ನ ಪಾಲಿಗೆ ಬರಲಿ, ಆ ಬಾಣವನ್ನು ಕರೆಯುತ್ತಿದ್ದರೆ ಪ್ರಯೋಜನ. ಆತನ ಮುಟ್ಟದಿಂದ ಬೇರ್ಪಟ್ಟಂತಹ ರುಂಡವು ಹಾರಿ ನನ್ನದಾದಂತಹ ಮದಗಳಿಗೆ ಬಿದ್ದು ನಾರಾಯಣ ಸ್ಮರಣೆಯನ್ನು ಮಾಡುತ್ತಾ ಇದೆ ಅಲ್ಲವೇ? ಅಷ್ಟೇ ಅಲ್ಲ, ಆತನ ದೇಹದಿಂದ ಹೊರಟಂತಹ ದಿವ್ಯವಾದಂತಹ ಜ್ಯೋತಿಯಂತೂ ನನ್ನನ್ನೇ ಬಂದು ಸೇರಿಕೊಂಡಿದೆ. ನನ್ನ ಬಳಿಗೆ ಬಂದಂತಹ ಆತನ ರುಂಡವನ್ನು ಚೆಲ್ಲಿದವನಿದ್ದೇನೆ. ಅದು ನೇರವಾಗಿ ಹಂಸಧ್ವಜನ ಬಳಿಗೆ ಹೋಗಿ ಹೋದಂತಹ ಕಾಲಕ್ಕೆ ಮಗನ ರುಂಡವನ್ನು ಕಂಡಂತಹ ಧ್ವಜ ದಿಗ್ಭ್ರಾಂತನಾದ. ಅಷ್ಟೇ ಅಲ್ಲ, ಅಲ್ಲಿಂದ ಆ ರುಂಡವನ್ನು ಚೆಲ್ಲಿದ ಮರಳಿ ನನ್ನ ಕಾಲ ಬುಡಕ್ಕೆ ಬಂದು ಬಿದ್ದಿತ್ತು. ಬಿದ್ದಂತಹ ರುಂಡವನ್ನು ಸಭಾಮಂಡಲಕ್ಕೆ ಚೆಲ್ಲಿಸಿದವನಿದ್ದೇನೆ. ಮೇಲೆ ಹಾರಿದಂತಹ ರುಂಡವು ವಾಯು ವೇಗದಿಂದ ಕೈಲಾಸದೆಡೆಗೆ ಗಮನಿಸಿತು. ನಂದಿಯ ಮೂಲಕವಾಗಿ ಪರಮೇಶ್ವರನ ರುಂಡಮಾಲೆಯೊಳಗೆ ಒಂದಾಗಿ ಸೇರಿಕೊಂಡಿತು ಎಂಬಲ್ಲಿಗೆ ಸುಧರ್ಮನಿಗೆ ಮೋಕ್ಷವನ್ನು ಪ್ರವೇಶಿಸುತ್ತೇವೆ ಎಂಬುದು ಸ್ಪಷ್ಟವಾಯಿತಲ್ಲ. ಆದರೆ ಆತನ ತಂದೆ ಉಂಟಾದಂತಹ ಪುತ್ರಶೋಕವನ್ನು ನಾವು ನಿವಾರಿಸಲೇಬೇಕು. ವಿಚಾರವನ್ನು ತಿಳಿದಂತಹ ಸಧ್ವಜ ತಮ್ಮ ಕಾಣಿಕೆಯನ್ನು ಹಯವನ್ನು ಕೂಡ ಒಪ್ಪಿಸಿದವನಿದ್ದಾನೆ. ನಮ್ಮದಾದಂತಹ ಹಯವೇದ ಮುಂದುವರಿಯಬೇಕಾಗಿದೆ. ಹಾಗಾಗಿ ತಡ ಮಾಡುವುದಲ್ಲ, ಕುದುರೆ
ಇದ್ದವರು ಸಾರಸ್ವತಪುರ ಇಲ್ಲಿಗೆ ನಾಯಕನಾಗಿ ವೀರವರ್ಮ ಎನ್ನುವಂತಹ ನಾಮಾಂಕಿತರಾದಂತಹ ನಾಲ್ವರು ಗಂಡು ಮಕ್ಕಳು ಸುಲಭಾಗ್ಯ ಸುಫಲ ಸರಳ ಮಾತ್ರವಲ್ಲ ಓರ್ವಳಾಕೆ ಹೆಣ್ಣು ಮಗಳು ಮಾಲಿನಿ. ಅದು ಮಾತ್ರ ವಿಶೇಷವಾದಂತಹ ವಿಚಾರ ಏನು ಬಂದಿಲ್ಲ. ಸಾಕ್ಷಾತ್ ಯಮದೇವನನ್ನೇ ಕಠಿಣವಾದಂತಹ ತಪಸ್ಸಿನ ಮೂಲಕ ರಚಿಸಿ ಅವನನ್ನೇ ಮರಿಸಿ ನನ್ನ ಮನೆಯ ಹಳೆಯನನ್ನಾಗಿಸಿದವನ ಮಾತ್ರವಲ್ಲ ಭಗವಾನ್ ಸೂರ್ಯದೇವನನ್ನು ನಾನು ತಪಸ್ಸಿನ ಮೂಲಕ ರಚಿಸಿದೆ. ವರ ಪ್ರಸಾದವಾಗಿ ವಿಶೇಷವಾದಂತಹ ಈ ರಥ ನಾನು ಸಂಪಾದಿಸಿಕೊಂಡಿದ್ದೇನೆ. ಜನಬಲ ಧನಬಲ ಸೇನಾಬಲ ಹೀಗೆ ಎಲ್ಲಾ ರೀತಿಯಲ್ಲಿ ನಾನು ಸಂಪೂರ್ಣನಾಗಿದ್ದೇನೆ. ಕೌಟುಂಬಿಕವಾಗಿಯೂ ಸಂತೋಷದಲ್ಲಿದ್ದೇನೆ. ಪ್ರಜಾಜನರ ಆಚಾರವನ್ನು ವಿಚಾರಕ್ಕೆ ತೆಗೆದುಕೊಂಡಾಗ ಎಲ್ಲರೂ ಕ್ಷೇಮಿಗಳೇ ಹೌದು. ಪ್ರವೇಶ ಮಾಡಿದೆ ಅಂತಲೋ ಎಲ್ಲರೂ ಊಖೆ ಊಖೆ ಜಯಘೋಷ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ. ಆದರೆ ನಮ್ಮ ಉದ್ದೇಶವಾದರೂ ಏನು? ಹರಿದರ್ಶನ. ಭಗವಾನ್ ಹರಿಯು ಕೃಷ್ಣಾವತಾರವನ್ನು ಗೈದಿದ್ದಾನೆ. ಹಾಗಾದರೆ ಆ ಕೃಷ್ಣನ ದರ್ಶನ ನಮಗೆ ಯಾವ ಕಾಲಕ್ಕಾಗುತ್ತದೆ? ಇದರ ಬಗ್ಗೆ ನಿರೀಕ್ಷೆಯಲ್ಲಿದ್ದವ ನಾನು. ಸರಿ, ಏನು ಏನು ಗೊತ್ತಲ್ಲ? ಸಾರಸ್ವತರ ಅಧಿಕಾರಿಗಳಿಗೆ ಜಯವಾಗಲಿ. ಯಾರಾದ್ರೂ ಹೇಳಿದ್ದಿಲ್ಲ. ನಾನು ಹೇಳ್ತಿದ್ದೆ ಎಲ್ಲರೂ ಹೇಳ್ತಾ ಇದ್ದಾರೆ ಉಗೆ ಉಗೆ ಅಂತ ಹೇಳ್ತಾ ಇದ್ರು. ಅದೇ ನಾಲಿಸಬೇಕಾದ್ರೆ ಒಂದು ವಿಶೇಷವಾದ ದೃಶ್ಯ ಕಂಡರೆ ಅದೇ ಅಲ್ಲೂ ದೃಶ್ಯವಂತ. ಹೌದು ದೃಶ್ಯ ಮಾಧ್ಯಮ ಹೌದು. ಯಾವುದು? ನೋಡ್ತಾ ಇದ್ದೇನೆ ಏನು ಮಾಡ್ತದೆ ಅಂತ. ಒಂದು ಕುದುರೆ ಬಂತದೆ. ಕುದುರೆ ನಮ್ಮದೇ ಆಗಿರ್ಬೇಕು. ನಮ್ಮದಾದ್ರೆ ನನಗೆ ಗೊತ್ತಿಲ್ವಾ? ನಮ್ಮ ಕುದುರೆ ನಮಗೆ ಗೊತ್ತಿಲ್ವಾ? ಹೌದಪ್ಪ. ಹೌದು. ಹಾಗಾದ್ರೆ ಇದು ಯಾವುದು? ಇದು ಹಾಗಿದ್ದ ಕುದುರೆ ಅಲ್ಲ, ಪೂಜಿಸಿ ಬಿಟ್ಟಂತ ಕುದುರೆ. ಕುದುರೆಗೆ ಪೂಜೆ. ಹೌದು. ಹಾಗಾದ್ರೆ ಏನೋ ವಿಶೇಷತೆ ಇರಬೇಕು. ನಾನು ಲೆಕ್ಕ ಹಾಕಿದ್ದು ಇಂಡಿಯಾದಿಂದ ಬಿಟ್ಟದ್ದು ಯಾವಾಗ ಅಂತ. ನೀನು ಲೆಕ್ಕ ಹಾಕಿ ಅಲ್ಲಿ ಲೆಕ್ಕ ಹಾಕಿದ್ದು ಇದು ಶೃಂಗಾರದ ಕುದುರೆ ಇದೆ. ಶೃಂಗಾರದ ಕುದುರೆ. ಹೌದು. ಪೂಜಿಸಿದಂತ ಕುದುರೆ. ಹಾಗಾದರೆ ಅದರ ಹಿಂದೆ ಒಂದು ಬಾಲ ಇಲ್ಲ. ಮತ್ತೆ ರಥ ಬಾಲ ಇಲ್ಲ ಅಂತ ಅವರು ಹೇಳ್ತಾರೆ ಆಕಾಶದಲ್ಲಿ. ಬಾಲ ಇಲ್ಲ ಅಂತ ಹೇಳಿದ್ದಾರೆ. ಹಿಂಭಾಗದಲ್ಲಿ ಬಾಲ ಇರಲೇಬೇಕು. ಹೌದು. ಹಿಂದೆ ರಥ. ಹಾಗಾದರೆ ಮುಂದೆ ಕುದುರೆ. ಹಿಂದೆ ಕುದುರೆ ರಥ ಯಾರಿದ್ದಾರೆ ಅಂತ ನೋಡಿದೆ. ಒಬ್ಬ ಕರಿಯ, ಒಬ್ಬ ಸಣ್ಣ ಕರಿಯ. ಯಾರನ್ನು ಕರೀ? ನಿಮ್ಮನ್ನಲ್ಲ, ಅಲ್ಲಿ ರಥದಲ್ಲಿ ರಥದ ಮೇಲೆ ಸಾರಥಿತನ ಮಾಡಿಕೊಂಡು ಕರಿಯ, ಮೇಲೆ ಬಿಳಿಯ. ನಂತರ ಮೇಲೆ ಮಂಗ ಬುದ್ಧಿ. ನಿನ್ನ ಬುದ್ಧಿ ಈಗ ಮಂಗ ಬುದ್ಧಿ ಆಗಿದೆ. ಇಲ್ಲ, ರಥದ ಮೇಲೆ ಮಂಗ ಬುದ್ಧಿ. ರಥದ ಮೇಲೆ ಮಂಗ. ಹೌದು. ಕಪಿ. ರಾಯರೇ, ಇದನ್ನ ನೋಡುವಾಗ ನನಗೆ ಹೆದರಿಕೆಯಾಗಿ ಗಡ 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 ಅಂತ ಆಗ್ತದೆ. ಕುದುರೆಯ ಹಣೆಯನ್ನು ಲಿಖಿತ ಇರ್ತದೆ. ಲಿಖಿತ ಕುದುರೆಯನ್ನು ಪೂಜಿಸಿ ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ನಂತರ ಆ ಕಡೆ ನೋಡು ಸೇನಾಧಿಕಾರಿಗಳೆಲ್ಲ ಇದ್ದಾರೆ. ಹೌದು. ಹಾಗಾದ್ರೆ ಹೆದರಿ ಓಡಿಕೊಂಡು ಬಂದಿದ್ದೇನೆ. ತಾವು ವಿಚಾರ ಮಾಡಬೇಕು. ಚಾರಕರ ನುಡಿ ಜಲಾಲಿಸುತ್ತ ನರ ನಾರಾಯಣರುಗಳ ಋಣನೀಯೇ ನರ ನಾರಾಯಣರುಗಳೊಡನೆಯೇ
ತನಗೆ ಭಾರಿ ಹಕ್ಕವೋ ತನಗೆ ಭಾರಿ ಹಕ್ಕವೋ ದೊರೆಯುವುದು ಅಯವ ಹತ್ತರಿದಿ ಕೇಳ್ದು ಅಯವ ಹತ್ತರಿದಿ ಕೇಳ್ದು ಒಳ್ಳೆ ಅಕ್ಷಗಳಿನ ಧರಣಿಯೋ ವೀರವಲ್ವನ ಮುಂದಿದರು ಚಾರರು ಲಿಖಿತವ ನೋಡಿ ವೀರವಲ್ವನು ಮುಂದರಿದರು ಚಾರಗರು ಲಿಖಿತವ ನೋಡಿ ಕೇಳುತ್ತಲಾಗ ಕರೆಸಿದನು ಪುತ್ರರನು ಕೇಳಿಸುತ್ತಾಗ ಕರೆಸಿದನು ಪುತ್ರರನು ಚಾರಗರ ನುಡಿಗರಾಲಿಸುತ್ತ ನಾರಾಯಣರುಗಳೊಡನೆ ತನಗೆ ಭಾರಿ ಅಂಗವೋ ದೊರೆಯುವುದು ತನಗೆ ಭಾರಿ ಗಂಗವು ದೊರೆಯುವುದು ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಅವ ಹೇಳಿದ್ದಾದರೂ ಏನು? ಕುದುರೆ ಬಂದಿದೆ, ಪೂಜಿಸಿ ಬಿಟ್ಟಂತಹ ಕುದುರೆ, ಹಿಂಭಾಗದಲ್ಲಿ ರಥ, ರಥದಕ್ಕೆ ಸಾರಥಿಯಾಗಿ ಅವನಿಗೆ ಕಾರ್ಯ ಅಂತ. ಅದು ನಮ್ಮ ದೇವರು, ಸಾಕ್ಷಾತ್ ಶ್ರೀಹರಿ. ರಥದ ಮೇಲೆ ಇಳಿಯ. ಯಾರು? ಮೂರು ಲೋಕದ ಗಂಡು ಆತ. ಸರಿ, ಅದರ ಮೇಲೆ ಪತಾಕೆಯಲ್ಲಿ ವಜ್ರದೇಹಿಯಾದಂತಹ ಹನುಮಂತ. ಛೇ, ಮೂರು ಮಹಾತ್ಮರು ಒಂದಾಗಿ ನಮ್ಮ ಪುರವನ್ನು ಸೇರಿದ್ದಾರೆಂದಾದ ಮೇಲೆ ಇದಕ್ಕಿಂತ ಮಿಗಿಲಾದಂತಹ ಯೋಗ ಭಾಗ್ಯ ವೀರವರ್ಮನಿಗೆ ದೊರೆಯುವುದಕ್ಕೆ ಮತ್ತೊಮ್ಮೆ ಸಾಧ್ಯ ಉಂಟೆ ಹೇಳಿ ತಡ ಮಾಡುವುದಲ್ಲ. ಹಾಗಾದರೆ ಇದು ಯಜ್ಞಾಶ್ವರ ಪೂರ್ಣೋತ್ಸವಾಯಿತು. ಧರ್ಮರಾಯ ಯಾವ ದೀಕ್ಷಿತನಾಗಿ ಕುಳಿತಿದ್ದಾನೆ, ರಥದ ಹಿಂಬಾಲಕನಾಗಿ, ರಥಕ್ಕೆ ಸಾರಥಿಯಾಗಿ ಕೃಷ್ಣ ಅರ್ಜುನರಿದ್ದಾರೆ. ಹಾಗಾದರೆ ಮುಂದೆ ಮುಂದೆ ನೋಡುವುದಲ್ಲ, ನಮ್ಮವರಿಗೆ ಹೇಳಿದ್ದೇನೆ, ಭಯವನ್ನು ಬಂಧಿಸಿ ಸುಮ್ಮನೆ ಬಂದು ನೋಡುತ್ತ ಭಯವನ್ನು ಬಂಧಿಸಿದಂತಾದ ಮೇಲೆ ಅದನ್ನು ಹಿಂಬಾಲಿಸಿ ಪಾರ್ಥನ ಕಡೆಯವರು ಬರುತ್ತಾರೆ. ಅವರನ್ನು ಎದುರಿಸುವುದಕ್ಕೆ ನಾವೇನು ಕಡಿಮೆ? ನಮ್ಮವರಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ.
Yes,
Oh,